ಯಾವಾಗ ಇವತ್ತು ಇವರ ಅಭಿವೃದ್ಧಿ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದೆ. ಇದು ಪ್ರಜಾಪ್ರಭುತ್ವ. ಯಾರಿಗೂ ಶಾಶ್ವತವಾಗಿ ಅಧಿಕಾರವನ್ನು ಕೊಟ್ಟಿಲ್ಲ. ಮುಸ್ಲಿಂ ನಾಯಕ ಅಂದ್ರೆ ಮುಸ್ಲಿಂ ನಾಯಕರು ಅವ್ರು ಒಬ್ಬರೇನ ಅವರು? ನೀವು ಹಿಂದೂ ನಾಯಕನ ಹತ್ಯೆ ಆಯ್ತು, ಯಾರು ಹತ್ಯೆ ಮಾಡಿದವನು, ಯಾರು ಅವನು ಹತ್ಯೆ ಆದಂಥವನು, ಅವನ ಬಗ್ಗೆ ನೀವು ತಿಳ್ಕೊಳ್ಳೋದಿಲ್ವಲ್ವಾ? ಹಿಂದೂ ನಾಯಕ ಅಂತ ಹೇಳಿದ್ರೆ ಅವನು ರೌಡಿ ಶೀಟರ್ ಆಗಿರ್ಬೇಕಾ? ಅವನು ಅಕ್ರಮ ಮರಳುಗಾರಿಕೆ ಮಾಡಿರ್ಬೇಕಾ? ಅವನು ಗಾಂಜಾ ನಡೆಸ್ಬೇಕಾ? ಅನೈತಿಕ ಚಟುವಟಿಕೆಗಳು ನಡೆಸ್ಬೇಕು? ಅವನನ್ನ ಇವರು ಹಿಂದೂ ನಾಯಕ ಅಂತ ಹೇಳೋದಾ? ಇವರನ್ನು ಹೇಳ್ಬೇಕಲ್ಲ. ಇವತ್ತು ಹಿಂದೂ ನಾಯಕರುಗಳಿಗೆ ಏನಾದ್ರೂ ಹಿಂದೂ ಯುವಕರ ಬಗ್ಗೆ ಅವರಿಗೆ ಏನಾದ್ರೂ ಒಂದು ಸ್ವಲ್ಪ ಕಿಂಚಿತ್ತು ಅದು ಅವರಿಗೆ ಏನಾದ್ರೂ ಒಂದು ಕರುಣೆ ಇದ್ರೆ ಅಂತ ನಾಯಕರುಗಳನ್ನ ಕರೆದು ಹೇಳಬೇಕು, ನೋಡಪ್ಪ, ಹತ್ಯೆ ಮಾಡೋದು ಯಾವ ಹಿಂದೂ ಧರ್ಮದಲ್ಲೂ ಬರಲಿಲ್ಲ. ಪರಸ್ಪರವಾಗಿ ಬದುಕಬೇಕು, ನಾವು ಬಾಳಬೇಕು. ಇದನ್ನು ನಾವು ಮಾಡಬೇಕೆ ಹೊರತು ಕೇವಲ ಒಂದು ರಾಜಕೀಯದ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಇದನ್ನು ಮಾಡೋದಲ್ಲ. ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೆ, ನಮ್ಮ ಜನಪ್ರಿಯ ಕವಿಗಳು ನಮ್ಮವರೇ ಆದಂಥ ವಿವೇಕ್ ರೈ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಕರಾವಳಿಯಲ್ಲಿ ದ್ವೇಷ ಬಿತ್ತುವುದು ಬೇಡ, ಬೆಂಕಿ ಹಚ್ಚುವುದು ಬೇಡ, ಮನುಷ್ಯನ ಪ್ರೀತಿಯ ದೀಪ ಹಚ್ಚೋಣ. ಬಹುತ್ವದ ಈ ಮಣ್ಣಿನಲ್ಲಿ ನಾಡಿಗೆ ಹೊಸ ಸಂವಾದನೆ ದಾಟಿಸಬಲ್ಲ ಶಕ್ತಿ ಇದೆ. ಪರಸ್ಪರ ಗೌರವ ಪ್ರೀತಿಗೆ ಬದ್ಧವಾದ ಸಮಾಜವನ್ನು ಕಟ್ಟೋಣ ಎಂದು ಮಾತನ್ನು ಹೇಳಿದ್ದಾರೆ. ಇವತ್ತಿನ ಎಲ್ಲ ಪತ್ರಿಕೆಗಳೆಲ್ಲ ಅದು ಬಂದಿದೆ. ಅವರು ಯಾವ ಮಾತನ್ನ ಹೇಳಿದರೋ ಅದೇ ನಡೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಈ ನಮ್ಮ ಜಿಲ್ಲೆಯ ಒಂದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಅದರಲ್ಲೂ ಮುಖ್ಯವಾಗಿ ಸಾಂಸ್ಕೃತಿಕ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಬೇಕು. ಏನು ಕಳೆದ 3-4 ದಶಕಗಳ ಹಿಂದೆ ಯಾವ ರೀತಿ ಕರಾವಳಿ ಇತ್ತು, ಕರಾವಳಿ ಜಿಲ್ಲೆಗಳಿತ್ತು, ಯಾವ ರೀತಿ ಒಂದು ನೆಮ್ಮದಿಯ ನೆಲೆಯಾಗಿತ್ತು, ಅದನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಬಹುದು, ಏನು ಮಾಡಬೇಕು, ಏನು ಮಾಡಬಹುದು ಎನ್ನುವುದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಲು ಈ ನಮ್ಮ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಈ ಸಮಿತಿಯ ಇವತ್ತು ಸಾಯಂಕಾಲ ಬರ್ತಾರೆ, ನಾಳೆ ಇಡೀ ದಿವಸ ಅವರು ನಮ್ಮಲ್ಲಿ ಇರ್ತಾರೆ. ನಂತರ 9, 10, 11ಕ್ಕೆ ಮತ್ತೆ 3 ದಿವಸಗಳ ಕಾಲ ಮತ್ತೆ ಬರ್ತಾರೆ. ಅದರಲ್ಲಿ ಒಂದು ದಿವಸ ಮಂಗಳೂರಲ್ಲಿ, ಇನ್ನೊಂದು ದಿವಸ ಉಡುಪಿಯಲ್ಲಿ, ಮತ್ತೊಂದು ದಿವಸ ಕಾರವಾರದಲ್ಲಿ ಭೇಟಿಯನ್ನು ಕೊಡಲಿಕ್ಕಿದೆ. ಇವತ್ತು ಬರುವಂಥವರು ಒಬ್ಬರು ಸೈಯದ್ ನಾಸಿರ್ ಹುಸೇನ್ ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯಸಭಾದ ಸದಸ್ಯರು, ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರಾದಂಥ ನಾಸಿರ್ ಹುಸೇನ್ ರವರು. ಅದೇ ರೀತಿ ನಮ್ಮ AICCಯ ಕಾರ್ಯದರ್ಶಿಗಳು, ನಮ್ಮ ಈ ಭಾಗದ ನಮ್ಮ ಮೇಲುಸ್ತುವಾರಿಯನ್ನು ನೋಡಿಕೊಂಡಿರುವಂತಹ ಶಾಸಕರಾದ ರೋಜಿ ಜಾನ್ ರವರು, ಕೇರಳದಿಂದ ಅವರು ಸುಮಾರು 3-4 ಸಲ ಶಾಸಕರಾಗಿದ್ದಾರೆ, ಅವರು ಬರ್ತಾ ಇದ್ದಾರೆ. ಅವರ ಜೊತೆ ಮತ್ತೆ ನಮ್ಮವರೇ ಆದಂಥ NA ಹ್ಯಾರಿಸ್ ಅವರು ಸುಮಾರು 4 ಸಲ ಶಾಂತಿನಗರದಿಂದ ಶಾಸಕರಾದಂಥವರು ಮತ್ತು BDA ಕಮಿಷನರ್ ಆದಂಥವರು, ಈ ಜಾಗವನ್ನು, ಈ ನಮ್ಮ ಕರಾವಳಿಯನ್ನು ಅತ್ಯುತ್ತಮವಾಗಿ ಬರೆದಂಥವರು, ಅವರು ಬರ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮವರೇ ಆದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಸಂಸದರಾಗಿದ್ದರು, ಶಾಸಕರಾಗಿದ್ದರು. ಅವರೊಂದಿಗೆ ಕಿಮ್ಮನೆ ರತ್ನಾಕರ್ ಅವರು ಸಹ ಶಾಸಕರಾಗಿದ್ದರು ಮತ್ತು ಮಂತ್ರಿಗಳಾಗಿದ್ದರು. ಅವರ ಜೊತೆ ನನ್ನನ್ನು ಸೇರಿಸಿ ಒಂದು ಸಮಿತಿಯನ್ನು ಮಾಡಿದೆ. ಈ ಸಮಿತಿಯು ಇಂದು ಬಂದು ನಾಳೆಯಿಂದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ವಿವಿಧ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡಲಿಕ್ಕಿದ್ದಾರೆ. ನಂತರ ನಮ್ಮ ಕೆಲವು ಕೇಂದ್ರ ಚೇಂಬರ್ಸ್ ಆಫ್ ಕಾಮರ್ಸ್ ಇರಬಹುದು, ಅಲ್ಲದೆ ಕೆಲವು ಸ್ಥಳಗಳಿಗೆ ಅವರು ಭೇಟಿಯನ್ನು ಕೊಟ್ಟು ನಮ್ಮ ಹಿರಿಯ ಯಾರೆಲ್ಲ ಈ ಜಿಲ್ಲೆಗೆ, ಈ ನಗರಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿದಂಥವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಮತ್ತೆ ವಿವಿಧ ಸಂಘಟನೆಗಳನ್ನು, ಹಲವಾರು ಸಂಘಟನೆಗಳು ಏನು ಈ ನಮಗೆ ಶಾಂತಿ ಬೇಕು, ನಾವು ಉತ್ತಮ ನೆಲೆಯಲ್ಲಿ ನಿಲ್ಲಿಸಬೇಕು ಅನ್ನೋಂಥ ಹಲವು ಸಂಘಟನೆಗಳು ಇವತ್ತು
ಈ ಜನಪರ ಕಾಳಜಿಯನ್ನು ಹೊಂದಿದ್ದು ಸಂಘಟನೆಗಳ ಮುಖಂಡರುಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ನಂತರ ಧಾರ್ಮಿಕ ಮುಖಂಡರುಗಳನ್ನು, ಯಾವ ಧಾರ್ಮಿಕ ನಮ್ಮ ಇಲ್ಲಿ ಧಾರ್ಮಿಕ ಮುಖಂಡರುಗಳಿದ್ದಾರೆ ಅವರನ್ನು ಭೇಟಿ ಮಾಡುವಂಥದ್ದು. ನಾಳೆ ನಮ್ಮ ಪಕ್ಷದ ಮುಂಚೂಣಿ ಘಟಕಗಳು ಅವರುಗಳನ್ನೆಲ್ಲ ಭೇಟಿ ಮಾಡಿ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆಯನ್ನು ಅವರು ಮಾಡಲಿಕ್ಕಿದ್ದಾರೆ. ಇದು ನಾಳೆ ಸಂಪೂರ್ಣವಾಗಿ ನಾಳೆ ಮಧ್ಯಾಹ್ನ ನಡೀಲಿಕ್ಕಿದೆ. ಇದನ್ನು ಅಧ್ಯಯನ ಮಾಡಿದ್ರೆ ಮತ್ತೊಮ್ಮೆ 9, 10, 11ಕ್ಕೆ ಮತ್ತೊಮ್ಮೆ ಅವರು ಭೇಟಿಯನ್ನು ಕೊಡಲಿಕ್ಕಿದ್ದಾರೆ. ಯಾವ ರೀತಿಯ ಈ ಕಾರ್ಯಕ್ರಮ ಇದೆಯೋ ಅದೇ ರೀತಿ ಉಡುಪಿಯಲ್ಲಿ ಸಹ ಮಾಡ್ತಾ ಇದ್ದಾರೆ, ಮತ್ತು ಅದೇ ರೀತಿ ನಾವು ಉತ್ತರ ಕನ್ನಡಕ್ಕೆ ಸಹ ಇದನ್ನು ಮಾಡ್ತಾ ಇದ್ದೀವಿ. ಮಾಡಿ ನಮ್ಮ ವರದಿಯನ್ನು ಒಂದು ಸವಿಸ್ತರವಾದ ವರದಿಯನ್ನು ನಂಬಿ ಮತ್ತೊಮ್ಮೆ ಯಾವ ರೀತಿ ನಾವು ಶಾಂತಿಯನ್ನು ಇಲ್ಲಿ ತರಬಹುದು, ಯಾವ ರೀತಿಯ ನೆಲೆಗಳನ್ನು ಕೊಡಬಹುದು ಅನ್ನೋದನ್ನ ಸಂಪೂರ್ಣ ಒಂದು ಚಿತ್ರಣವನ್ನು ನಮ್ಮ ಪಕ್ಷದ ಮೂಲಕ ಸರ್ಕಾರಕ್ಕೆ ಕೊಡುವಂಥ ಒಂದು ದಿಟ್ಟ ನಿರ್ಧಾರವನ್ನು ನಾವು ಇವತ್ತು ತಗೊಂಡಿದ್ದೀವಿ. ಇದರಲ್ಲಿ ಅತಿ ಮುಖ್ಯವಾಗಿ ಅವರು ಇವತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಯಾವ ಬದಲಾವಣೆಗಳನ್ನು ಮಾಡಬಹುದು. ಆರ್ಥಿಕ ನೆಲೆ, ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಸುಮಾರು 100-120 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಆರ್ಥಿಕದ ಒಂದು ಬುನಾದಿ ಆಗಿದ್ದಂಥದ್ದು. ಸುಮಾರು 5ರಿಂದ 6 ಬ್ಯಾಂಕ್ಗಳು ಇಲ್ಲಿ ಹುಟ್ಟಿದಂಥದ್ದು. ಅದೇ ರೀತಿ ವ್ಯಾಪಾರ ಹೋಟೆಲ್ಗಳನ್ನು ಇಡೀ ನಮ್ಮ ದೇಶಕ್ಕೆ ಇವತ್ತು ಹೋಟೆಲ್ ಉದ್ಯಮವನ್ನು ಇವತ್ತು ಗಳಿಸಿದಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿ ಶೈಕ್ಷಣಿಕವಾಗಿ ನಾವು ನೋಡಿದ್ರೆ ಇವತ್ತು ಹಲವಾರು ಮೆಡಿಕಲ್ ಕಾಲೇಜುಗಳನ್ನು ಹೊಂದಿದೆ, ಇಂಜಿನಿಯರ್ ಕಾಲೇಜುಗಳನ್ನು ಹೊಂದಿದೆ. ಬಹುಶಃ ಒಂದು ದೇಶದಲ್ಲಿ ಒಂದು ಜಿಲ್ಲೆಯಲ್ಲಿ ಇರದಷ್ಟು ಮೆಡಿಕಲ್ ಕಾಲೇಜುಗಳು ಇದ್ದಾವೆ, ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. ಸುಮಾರು 1 ಲಕ್ಷದಷ್ಟು ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ. ಪ್ರತಿ ವರ್ಷ ಸುಮಾರು 15,000 ಇಂಜಿನಿಯರ್ಗಳನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಇಡೀ ಪ್ರಪಂಚಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇಂತಹ ಒಂದು ಸನ್ನಿವೇಶ ಒತ್ತಡ ಹೊಂದುವಂಥ ಜಿಲ್ಲೆಯನ್ನ ಮತ್ತೊಮ್ಮೆ ಯಾವ ಶಾಂತಿಯ ನೆಲೆಯಾಗಿ ನಾವು ತರಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ತಾವುಗಳೆಲ್ಲ ನೋಡಿದಾಗೆ ನಮ್ಮ ಬೆಂಗಳೂರನ್ನು ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಏನಾದರೂ ನಮ್ಮ ರಾಜ್ಯಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ನಾವು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಅದರಲ್ಲೂ ಮಂಗಳೂರು ಬಹುಶಃ ಇದು ಒಂದೇ ಒಂದು ಜಿಲ್ಲೆ ನೆಲಮಾರ್ಗ, ಜಲಮಾರ್ಗ, ವಾಯುಮಾರ್ಗವನ್ನು ಹೊಂದಿದ್ದು ಅತ್ಯಂತ ಇವತ್ತು ಒಳ್ಳೆಯ ಒಂದು ಯಾವ ಆರ್ಥಿಕವಾಗಿ ಬೆಳೆಯುವಂಥ ಅದು ಕ್ಯಾಪಿಟಲ್, ನೆಕ್ಸ್ಟ್ ಕ್ಯಾಪಿಟಲ್ ಏನಾದರೂ ಬೆಳಿಬೇಕು ಅಂತ ಹೇಳಿದ್ರೆ ಅದು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಯಾವ ರೀತಿ ನಾವು ಶಾಂತಿಯನ್ನು ಕಾಪಾಡುವಂಥದ್ದು. ಯಾಕೆಂದ್ರೆ ಯಾವುದೋ ಒಂದು ಸಣ್ಣ ಏನಾದರೂ ಗಲಭೆಗಳಾಯಿತು ಅಂತ ಹೇಳಿದ್ರೆ ಅದು ಇವತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ ಆಗುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ನಾನು ಇದನ್ನ ಯಾವ ಜಿಲ್ಲೆಯನ್ನ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾ ಇದ್ರು, ಸುಶಿಕ್ಷಿತರ ಜಿಲ್ಲೆ ಅಂತ ಹೇಳ್ತಾ ಇದ್ರು, ಅದನ್ನು ಮತ್ತೆ ಮರಳಿ ಅದನ್ನು ನಾವು ಯಾವ ರೀತಿ ಪಡಿಬಹುದು, ಇದರ ಮುಖ್ಯ ಉದ್ದೇಶ ನಮ್ಮಲ್ಲಿ ಇರುವಂಥದ್ದು. ಇದಕ್ಕಾಗಲೇ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೋ ಒಂದು ಅಹಿತರ ಘಟನೆಗಳು ನಡೆಯಿತು, ಮತ್ತೊಮ್ಮೆ ನಾನು ಅದನ್ನು ಪುನರಾವರ್ತನೆಗೆ ಹೋಗೋದಿಲ್ಲ. ಆ ಘಟನೆಗಳನ್ನು ನಡೆದ ನಂತರ ರಾಜಕೀಯ ಮುಖಂಡರುಗಳಾದಂಥ ನಾವೆಲ್ಲರೂ ಸೇರಿ ಪದ್ಮರಾಜ್ ಅವರು ಇರ್ಬೋದು, ರಮಾನಾಥ್ ರೈ ಅವರು ಇರ್ಬೋದು, ಹರೀಶ್ ಕುಮಾರ್ ಅವರು ಇರ್ಬೋದು, ಐವಾನ್ ಡಿಸೋಜ್ ಅವರು ಇರ್ಬೋದು, ನಾನಿರ್ಬೋದು, ನಮ್ಮ MLA ಅಭ್ಯರ್ಥಿಗಳು ನಾವೆಲ್ಲರೂ ಮುಖ್ಯಮಂತ್ರಿಗಳನ್ನು ಮನವಿಯನ್ನು ಮಾಡ್ಕೊಂಡಿದ್ವಿ, ಗೃಹ ಮಂತ್ರಿಗಳ ಹತ್ರ ಮನವಿಯನ್ನು ಮಾಡ್ಕೊಂಡಿದ್ವಿ. ಸರ್, ನಮಗೆ ಒಂದು ಉತ್ತಮವಾದ ಆಡಳಿತವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಅಧಿಕಾರದ ವ್ಯವಸ್ಥೆ ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅಧಿಕಾರದಲ್ಲಿ ಇವತ್ತು ನಾವು ಒಬ್ಬ ಪೊಲೀಸ್ ಕಮಿಷನರ್ ಆಗಲಿ ಅಥವಾ ಅದೇ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆಯನ್ನು ಮಾಡಿರ್ತೀವಿ. ಈ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಕೆಲವು ಘಟನೆಗಳು ನಡೆದಿರ್ತದೆ. ಅದನ್ನಕ್ಕೆ ಯಾವ ರೀತಿ ನಾವು ಪರಿಹಾರವನ್ನು ಕೊಡೋದು ಅಂತ ಹೇಳಿ ಬಹಳ ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಗಲಾಟೆಗಳಾದಾಗ ಏನು ಗಲಭೆಗಳನ್ನು ನಿಯಂತ್ರಿಸಲಿಕ್ಕೆ ಆಗೋದಿಲ್ವಾ ಅಂತ ವಿರೋಧ ಪಕ್ಷದವರು ಕೇಳುವಂಥದ್ದು. ಒಳ್ಳೆಯ ಅಧಿಕಾರಿಗಳನ್ನು ಹಾಕದ ಕೂಡಲೇ ಇವ್ರನ್ನ ಯಾಕೆ ಹಾಕಿದ್ರಿ, ಇವರಿಂದ ಏನು ನ್ಯಾಯ ಸಿಗುತ್ತೆ ಅಂತೇಳಿ ಮತ್ತೆ ಅದನ್ನ ಪ್ರಶ್ನೆಯನ್ನು ಅವರೇ ಕೇಳುವಂಥದ್ದು. ಈ ದ್ವಂದ್ವ ನೀತಿಗಳನ್ನು ಅವರು ಬಿಡಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಸ್ಪಷ್ಟವಾಗಿ ತಾವು ಇತಿಹಾಸವನ್ನುಗಳನ್ನು ಒಂದು ಸಲ ಹಿಂತಿರುಗಿಸಿ ನೋಡಿದಾಗ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ತಂದಂತಹ ಹಲವಾರು ಜನಪರ ಕಾಳಜಿಯಿಂದ ಕಾಂಗ್ರೆಸ್ ಪಕ್ಷ ನೆಲೆಯೂರಿತ್ತು, ಭದ್ರವಾಗಿ ನೆಲೆಯೂರಿತ್ತು. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಗೆಲ್ತಾ ಇದ್ರು, ಸಂಸತ್ ಸದಸ್ಯರು ಗೆಲ್ತಾ ಇದ್ರು. ನಾವು ಜಿಲ್ಲಾ ಪಂಚಾಯತಿಯಲ್ಲಿ 32ರಲ್ಲಿ 31 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು.
ಅವರಿಗೆ ಅನ್ನಿಸ್ತು, ಭಾರತೀಯ ಜನತಾ ಪಕ್ಷದವರಿಗೆ ಬಹಳ ಸ್ಪಷ್ಟವಾಗಿ ಅನಿಸಿತ್ತು, ನಾವು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಟ್ಟ ಹಾಕಬೇಕು, ಸೋಲಿಸಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿಯ ಮಂತ್ರದಿಂದ ಸಾಧ್ಯವಿಲ್ಲ. ಅದಕ್ಕೆ ನಾವೇನು ಬಿತ್ತಬೇಕು? ನಾವೊಂದು ವಿಷ ಬೀಜವನ್ನು ಬಿತ್ತೋಣ. ಇದು ಇವತ್ತಿಂದಲ್ಲ, ಕಳೆದ 30 ವರ್ಷಗಳ ಹಿಂದೆ ತೆಗೆದುಕೊಂಡಂತ ಒಂದು ನಿರ್ಧಾರಗಳು. ಈ ವಿಷ ಬೀಜ ಯಾವುದಪ್ಪ ಅಂತ ಹೇಳಿದ್ರೆ ಕೋಮುವಾದದ ವಿಷ ಬೀಜವನ್ನು ಬಿತ್ತಿದ್ರು. ಆ ಕೋಮುವಾದದ ವಿಷ ಬೀಜ ಇವತ್ತು ಮರವಾಗಿ ಬೆಳೆಯುವಂತ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ ಎಲ್ಲಾ ಮೀಡಿಯಾಗಳಲ್ಲಿ ಇವತ್ತು ಬರ್ತಾ ಇರುವಂತಂದ್ರೆ ಕರಾವಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಕರಾವಳಿಯಲ್ಲಿ ಸಂಘರ್ಷ ಆಗ್ತಾ ಇದೆ, ಕರಾವಳಿಯಲ್ಲಿ ಹತ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರ್ ಕರಾವಳಿ ಅಂದ್ರೆ ಅರ್ಥ ಏನು? ಇವತ್ತು ಕಾಸರಗೋಡಿನಿಂದ ಹಿಡಿದು ಕಾರವಾರದ ತನಕ ಇವತ್ತು ಕರಾವಳಿ ಇದೆ. ಅಲ್ಲೆಲ್ಲೂ ಗಲಾಟೆಗಳು ಆಗ್ತಾ ಇಲ್ಲ ಸರ್. ಇವತ್ತು ಆಗ್ತಾ ಇರೋದನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಿದಾಗ ಅದು ಮಂಗಳೂರು ನಗರದ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ನಡೀತಾ ಇದೆ ಹೊರತು ಎಲ್ಲೂ ಬೇರೆ ಜಿಲ್ಲೆಗಳು, ಬೇರೆ ತಾಲೂಕುಗಳಲ್ಲಿ ಆಗ್ತಾ ಇಲ್ಲ. ಇವತ್ತು ಉಡುಪಿಯಲ್ಲಿ ಆಗ್ತಾ ಇಲ್ಲ, ಕಾರವಾರದಲ್ಲಿ ಆಗ್ತಾ ಇಲ್ಲ, ಅಥವಾ ಇವತ್ತು ಸುಳ್ಯದಲ್ಲಿ ಆಗ್ತಾ ಇಲ್ಲ, ಅಥವಾ ಬೆಳ್ತಂಗಡಿಯಲ್ಲಿ ಆಗ್ತಾ ಇಲ್ಲ ಇವತ್ತು, ಅಥವಾ ಇವತ್ತು ಮೂಡುಬಿದ್ರೆಯಲ್ಲಿ ಆಗ್ತಾ ಇಲ್ಲ ಇವತ್ತು. ಯಾವುದೇ ನಾವುಗಳು ನೋಡಿದಾಗ ಕೇವಲ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇವತ್ತು ಇದನ್ನು ನಾವು ನೋಡ್ತಾ ಇದ್ದೀವಿ. ಏನ್ ನಡೀತಾ ಇದೆ? ಇದು ಯಾವ್ದಾದ್ರು ಕೋಮು ಗಲಭೆಗಳು ಇಲ್ಲಿ ನಡೀತಾ ಇಲ್ಲ. ಇಲ್ಲಿ ಕೋಮು ಏನು ಇವರು ಬೀಜ ಬಿತ್ತಿದ್ರಲ್ಲ, ಕೋಮು ಹತ್ಯೆ ಆಗ್ತಾ ಇದೆ. ಕೋಮು ಗಲಭೆ ಬೇರೆ, ಕೋಮು ಸಂಘರ್ಷ ಬೇರೆ, ಕೋಮು ಹತ್ಯೆ ಬೇರೆ. ಇವತ್ತು ಕೋಮು ಹತ್ಯೆ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾವು ಸವಿಸ್ತರವಾಗಿ ನೋಡ್ಬೇಕ್ರೆ ಇದು ಕೇವಲ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಡೀತಾ ಇರುವಂತದ್ದು. ಇವತ್ತು ನಾನು ನಿನ್ನೆ ನಮ್ಮ ಪೊಲೀಸ್ ಕಮಿಷನರ್ ಅವರು ಒಂದು SP ಪೊಲೀಸ್ನವರು ಒಂದು ಇದನ್ನು ಬಿಡುಗಡೆ ಮಾಡಿದ್ರು, ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ. ಅದನ್ನು ನೋಡಿದ್ದು 2 ತಾಲೂಕಿನಲ್ಲಿ ನಾವು ನೋಡ್ತಾ ಇರುವಂತದ್ದು. 36-46 ಜನ ಬರೀ 2 ತಾಲೂಕಿನವರು ಮಾತ್ರ ಇರುವಂತದ್ದು. ಇವತ್ತು ನಾನು ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಮ ಮೂಲಕ ಹೇಳೋದಷ್ಟೇ, ಇಡೀ ಕರಾವಳಿ ಹೆಸರನ್ನು ಇವತ್ತು ಹಾಳು ಮಾಡ್ತಾ ಇರೋದಂತೂ ಕೇವಲ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವಂತ. ಇದನ್ನು ನಾವು ಹತ್ತಿಕ್ಕಬೇಕು. ಇದನ್ನು ಯಾವ ರೀತಿ ನಾವು ಹತ್ತಿಕ್ಕುವಂಥದ್ದು, ಇದಕ್ಕೆ ಯಾವ ಯಾವ ಕಾರಣಗಳನ್ನು ನಾವು ನೋಡಬೇಕು ಅನ್ನೋದನ್ನು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಕರಾವಳಿ ಹೆಸರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಮಸಿಯನ್ನು ಬರೆಯುವುದು ಬೇಡ. ಇವತ್ತು ಕರಾವಳಿ ಹೆಸರಿಗೆ ಮಸಿಯನ್ನು ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಇಡೀ ಕರಾವಳಿಗೆ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇದು ಆಗಬಾರದು ನಮಗೆ. ಅದಕ್ಕೋಸ್ಕರ ನಾವು ಎಲ್ಲ ಪತ್ರಕರ್ತ ಮಿತ್ರರನ್ನು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕರಾವಳಿ ಹೆಸರನ್ನ ನೀವು ನಮ್ಗೆ ಅದು ಏನು ನಮ್ಗೆ ಏನು ಬೆಳೆಸಬೇಕು ಅಂತ ಇತ್ತು ಅದನ್ನ ಚಿವುಟೋದು ಬೇಡ, ಕರಾವಳಿ ಹೆಸರು ಬೇಡ. ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ನಾನು ನೋಡ್ತಾ ಇದ್ದೆ, ಎಲ್ಲ ಹಿಂದೂ ನಾಯಕನ ಹತ್ಯೆ, ಹಿಂದೂ ನಾಯಕನ ಮುಖಂಡ, ಮುಸ್ಲಿಂ ಮುಖಂಡ. ನಾನು ಹೇಳ್ತೇನೆ, ಹಿಂದೂ ನಾಯಕ ಅಂದ್ರೆ ಯಾರು? ಹಿಂದೂ ಕಾರ್ಯಕರ್ತ ಅಂದ್ರೆ ಯಾರು? ನಾನು ಹಿಂದೂ ಅಲ್ವಾ? ಇಲ್ಲಿ ಕುಳಿತವರೆಲ್ಲ ನಾವು ಹಿಂದೂಗಳಲ್ವಾ? ಹಿಂದೂ ಮುಖಂಡ ಅಂತ ಇವ್ರಿಗೆ ಕರೆಯಲಿಕ್ಕೆ ಯಾರಿಗೆ ಇವ್ರಿಗೆ ಪಟ್ಟ ಕೊಟ್ಟಿರುವಂಥದ್ದು? ಯಾರು ಇವರಿಗೆ ಅಧಿಕಾರ ಕೊಟ್ಟಿರುವಂಥದ್ದು? ನಾವುಗಳೆಲ್ಲ ಹಿಂದೂಗಳಲ್ವಾ? ಮುಸ್ಲಿಂ ನಾಯಕ ಏನ್ರ ಮುಸ್ಲಿಂ ನಾಯಕರು ಅಂತ ಹೇಳಿದ್ರೆ ಅವ್ರು ಒಬ್ಬರೇ ನಾವು. ನೀವು ಹಿಂದೂ ನಾಯಕನ ಹತ್ಯೆ ಆಯ್ತು, ಯಾರು ಹತ್ಯೆ ಮಾಡಿದವರು, ಯಾರು ಅವನು ಹತ್ಯೆ ಆದಂಥವ್ನು, ಅವನ ಬಗ್ಗೆ ನೀವು ತಿಳ್ಕೊಳ್ಳೋದಿಲ್ಬೇಲ್ವಾ? ಹಿಂದೂ ನಾಯಕ ಅಂತ ಹೇಳಿದ್ರೆ ಅವನು ರೌಡಿ ಶೀಟರ್ ಆಗಿರ್ಬೇಕಾ? ಅವನು ಅಕ್ರಮ ಮರಳುಗಾರಿಕೆ ಮಾಡಿರ್ಬೇಕಾ? ಅವನು ಗಾಂಜಾ ನಡೆಸ್ಬೇಕಾ? ಅನೈತಿಕ ಚಟುವಟಿಕೆಗಳು ನಡೆಸ್ಬೇಕು? ಅವನನ್ನ ಇವರು ಹಿಂದೂ ನಾಯಕ ಅಂತ ಹೇಳೋದಾ? ನಾವುಗಳು ಹಿಂದೂಗಳಲ್ಲ, ನಾವುಗಳೆಲ್ಲ ನಾಯಕರುಗಳಲ್ವ? ಇವರು ಹೇಳ್ಕೊಳ್ಳಿ. ಇವತ್ತು ಇವ್ರದ್ದೇನು 50-62 ಸಂಘಗಳ ಪರಿವಾರಗಳಿಲ್ಲ, ಅದನ್ನ ಹೆಸರುಗಳನ್ನು ಹೇಳ್ಕೊಳ್ಳಿ. ಅವ್ರು ಯಾವ ದಳಗಳಿಂದ ಬಂದಿದ್ದಾರೆ ಅವರ ಹೆಸರುಗಳನ್ನ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿ. ನಾನು ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ನನ್ನ ಹೇಳ್ಕೊಳ್ತಾ ಇದ್ದೆ. ನಾನು ಯುವಕ ಕಾಂಗ್ರೆಸ್ನ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ, NSY ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಅದನ್ನ ಹೇಳ್ಕೊಳ್ಳಿ ಅವರು. ಅದನ್ನು ಬಿಟ್ಬಿಟ್ಟು ಹಿಂದೂ ನಾಯಕ ಅಂತ ಹೇಳಿದ್ರು. ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಹಾಗಾದ್ರೆ ನಾವು ನಮ್ಮ ಈ ಮಠದವ್ರನ್ನ ಏನಂತ ಕರಿಬೇಕು? ಈ ಮಠಾಧೀಶರು ಅವ್ರುಗಳು ಹಿಂದೂಗಳಲ್ವಾ? ಹಿಂದೂಗಳ ನಾಯಕರುಗಳಲ್ವಾ? ಇದನ್ನ ಯಾಕೆ ಇದನ್ನ ಬೀಜವನ್ನು ಬಿತ್ತುತ್ತಾ ಇದ್ದಾರೆ? ಇವತ್ತು ಬಿಜೆಪಿಯವರಿಗೆ ಬೇಕಾಗಿರೋದು ಒಂದೇ ಒಂದು, ಕೋಮು ದ್ವೇಷದ ಬೀಜವನ್ನು ಬಿತ್ತಬೇಕು ಅನ್ನೋದು ಒಂದೇ ಒಂದು ರೀತಿ ಇದನ್ನು ಮಾಡ್ತಾ ಇರುವಂಥದ್ದು. ದಯವಿಟ್ಟು ಅವ್ರಿಗೆ ಏನಾದ್ರೂ ಸೌಜನ್ಯತೆ ಇದ್ರೆ, ಹಿಂದೂ ಧರ್ಮದ ನಂಬಿಕೆ ಇದ್ರೆ, ಆ ಹಿಂದೂ ಅನ್ನೋ ಹೆಸರುಗಳನ್ನು ಅವ್ರು ಬಿಡಬೇಕು. ಅವರ ಪಕ್ಷದ ಹೆಸರುಗಳನ್ನು ಹಾಕೊಳ್ಳಿ. ಅವ್ರು ಯಾವ ದಳಗಳಿದಾವಲ್ಲ, 50-62 ಅವರ ಹೆಸರುಗಳಿದಾವಲ್ಲ, ಅದನ್ನ ಅವ್ರು ಬಳಸ್ಕೊಳ್ಳಿ. ಅದನ್ನ ಅವರ ನಾಯಕ ಅದೇ ಹೊರತು ಹಿಂದೂ ನಾಯಕರನ್ನು ಹಾಕಬಾರದು. ಹಿಂದೂ ನಮ್ಮ ಮುಖಂಡನ ಹತ್ಯೆ, ಹಿಂದೂ ನಾಯಕರ ಸಂಘರ್ಷಣೆ, ಹಿಂದೂ ನಾಯಕರ ಬಂಧನ. ಇವತ್ತು ಹಿಂದೂ ನಾಯಕರ ಬಂಧನದ ಹಿಸ್ಟ್ರಿನ ಇತಿಹಾಸಗಳನ್ನು ನೀವು ನೋಡಬೇಕು. ಇವರೆಲ್ಲ ಹಿಂದೂ ನಾಯಕರು. ಹಾಗಾದ್ರೆ ಯಾರ್ಯಾರ ಮೇಲೆ ಕೇಸುಗಳಿದ್ದಾವೆ, ಯಾರ್ಯಾರನ್ನ ಗಡಿಪಾರುಗಳು ಮಾಡ್ತಾ ಇದ್ದಾರೆ, ಇವರು ಏನಕ್ಕೋಸ್ಕರ ಆದ್ರು? ಯಾವ ಹಿಂದೂಗೋಸ್ಕರ ಯಾವ ರಕ್ಷಣೆಯನ್ನು ಕೊಟ್ಟರು? ಇವತ್ತು ಬಹಳ ಬೇಸರವಾದ ಸಂಗತಿ ಅಂತ ಹೇಳಿದ್ರೆ, ಇವತ್ತು ಕೊಳತಮಜಲ್ಲಾಗಿದ್ದಂತ ರೆಹಮಾನ್ನ ಒಂದು ಕೊಲೆ. ಯಾಕೆಂದ್ರೆ ನನ್ನ ಪಕ್ಕದ ಊರದು, ನಾನು ಅಲ್ಲಿಯೇ ತೆಂಗಬೆಳ್ಳೂರಿನವನು, ನನ್ನದು ಒಂದೇ ಅದರಿಂದ ಹಂಚಿಕೊಂಡು ಬಂದಂಥವನು. ಅಲ್ಲಿ ಯಾವುದೇ ನಮಗೆ ದ್ವೇಷ ಇರಲಿಲ್ಲ ಸರ್ ನಮ್ಮಲ್ಲಿ.
ಅಲ್ಲಿ ಮುಸ್ಲಿಮರ ಮನೆ ಬಹಳ ಕಮ್ಮಿ ಇಲ್ಲಿದ್ದಂಥದ್ದು. ಆ ರೆಹಮಾನ್ನ ಚರಿತ್ರೆ ನೋಡ್ಬೇಕಂತ ಹೇಳಿದಾಗ ಅವನು ಯಾರು ಹತ್ಯೆ ಮಾಡಿದ್ದಾನೆ ಅವರಿಗೆ ರಕ್ತವನ್ನು ಕೊಟ್ಟಿದ್ದಾನೆ, ಅವನು ಅವರ ತಂದೆಗೆ ರಕ್ತವನ್ನು ಕೊಟ್ಟಿದ್ದಾನೆ, ಅವರ ಮನೆಯವರಿಗೆ ಹಣವನ್ನು ಕೊಡ್ತಾ ಇದ್ದ ಅವನು. ಅವನ್ನ ಕರೆದು ಇವತ್ತು ಕೊಲೆ ಮಾಡಿದಾರಲ್ಲ, ಹಾಗಾದ್ರೆ ಹಿಂದುತ್ವಕ್ಕೆ, ಹಿಂದೂ ನಾಯಕರಿಗೆ ಇದು ಒಂದು ಕಪ್ಪು ಚುಕ್ಕೆ ಅಲ್ವಾ? ಇದು ಕಪ್ಪು ಚುಕ್ಕೆ ಅಲ್ವಾ? ಒಂದೇ ಮನೆಯಲ್ಲಿ, ಒಂದೇ ಊರಲ್ಲಿ, ಒಂದೇ ತಟ್ಟೆಯಲ್ಲಿ ಬದುಕಿ ಬಾಳ್ತಾ ಇದ್ದಂಥವ್ರನ್ನ ಒಂದು ಕರೆದು ಕೊಲೆ ಮಾಡ್ತಾರೆ. ಅವನಿಗೆ ಹಣ ಕೊಡ್ಬೇಕು, ಬಾ ಅಂತ ಕರೀತಾರೆ, ಮರಳು ಕೊಡ್ತಾ ಇದ್ದೀನಿ ಬಾ ಅಂತ ಕರೀತಾರೆ. ಹಾಗಾದ್ರೆ ವಿಶ್ವಾಸ ದ್ರೋಹ ಮಾಡೋದು ಹಿಂದುತ್ವದಲ್ಲಿ ಒಪ್ಕೊಳ್ತಾರೆ ಇವರು? ಇವರು ಅದನ್ನು ಒಪ್ಕೊಳ್ತಾರೆ? ಇವರು ಅದನ್ನು ಹೇಳ್ಬೇಕಲ್ಲ. ಇವತ್ತು ಹಿಂದೂ ನಾಯಕರುಗಳಿಗೆ ಏನಾದ್ರೂ, ಹಿಂದೂ ಯುವಕರ ಬಗ್ಗೆ ಅವ್ರಿಗೆ ಏನಾದ್ರೂ ಒಂದು ಸ್ವಲ್ಪ ಕಿಂಚಿತ್ತು ಅದು ಅವ್ರಿಗೆ ಏನಾದ್ರೂ ಒಂದು ಕರುಣೆ ಇದ್ರೆ ಅಂತ ನಾಯಕರುಗಳನ್ನ ಕರೆದು ಹೇಳಬೇಕು, ನೋಡಪ್ಪ, ಹತ್ಯೆ ಮಾಡೋದು ಯಾವ ಹಿಂದೂ ಧರ್ಮದಲ್ಲೂ ಬರ್ದಿಲ್ಲ, ಯಾವ ಮುಸಲ್ಮಾನ ಧರ್ಮದಲ್ಲೂ ಬರ್ದಿಲ್ಲ, ಯಾವ ಕ್ರೈಸ್ತ ಧರ್ಮದಲ್ಲೂ ಬರ್ದಿಲ್ಲ. ನೀನು ಹಾದಿ ತಪ್ತಾ ಇದೀಯಾ, ನೀನು ಸಂವಿಧಾನದ ಪ್ರಕಾರ ನಡೀತಾ ಇಲ್ಲ, ನೀನು ಕಾನೂನಿಗೆ ವಿರುದ್ಧವಾಗಿದ್ಯಾ, ಇದನ್ನು ಮಾಡಬೇಡ ಅಂತ ಅವನ ಬುದ್ಧಿ ಹೇಳಿ ಅವನನ್ನು ತಿದ್ದಬೇಕು. ಇದು ಹಿಂದೂ ಮಗಳು ಮಾಡುವಂತ ಕರ್ತವ್ಯ, ಹಿಂದೂ ನಾಯಕರುಗಳು. ಇವ್ರಿಗೆ ನನಗೆ ಗೊತ್ತಿಲ್ಲ ಇವರು ಯಾವ ಹಿಂದೂ ನಾಯಕರಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಅಥವಾ ಹಿಂದೂ ಮುಖಂಡರಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಿಂದೂ ಕಾರ್ಯಕರ್ತ ಅನ್ನೋದಕ್ಕೆ ಇವರು ಯಾವ ಅರ್ಥವನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಹಿಂದೂ ಅಂತ ಹೇಳಿದ್ರೆ ಒಂದು ಕೇಸರಿ ಬಣ್ಣವನ್ನು ಕಟ್ಕೊಂಡು ನಾನು ಹೊಡೆದುಕೊಂಡು ಅವನು ಹಿಂದೂ ಕಾರ್ಯಕರ್ತನಾಗ್ತಾನ? ಅವನು ಹಿಂದೂ ಮುಖಂಡ ಆಗ್ತಾನ? ಈ ದೇಶವನ್ನ ಕಟ್ಟಬೇಕ್ರಿ, ಈ ರಾಜ್ಯವನ್ನ ಕಟ್ಟಬೇಕು, ಈ ಜಿಲ್ಲೆಗಳನ್ನ ಕಟ್ಟಬೇಕು, ಪರಸ್ಪರವಾಗಿ ಬದುಕಬೇಕು, ನಾವು ಬಾಳಬೇಕು. ಇದನ್ನು ನಾವು ಮಾಡಬೇಕೆ ಹೊರತು ಕೇವಲ ಒಂದು ರಾಜಕೀಯದ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಇದನ್ನು ಮಾಡೋದಲ್ಲ. ಯಾವಾಗ ಇವತ್ತು ಇವರ ಅಭಿವೃದ್ಧಿ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿ. ಇದು ಪ್ರಜಾಪ್ರಭುತ್ವ. ಯಾರಿಗೂ ಶಾಶ್ವತವಾಗಿ ಅಧಿಕಾರವನ್ನು ಕೊಟ್ಟಿಲ್ಲ. ಇವತ್ತು ನಾವು ಇರ್ಬೋದು, ನಾಳೆ ಅವ್ರು ಬರ್ಬೋದು, ನಾಳೆ ನಾವು ಬರ್ಬೋದು. ಇದು ಚಕ್ರ, ಇದು ತಿರುಗ್ತಾ ಇರ್ತದೆ. ಈ ಚಕ್ರಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನು ನೀವು ಮಾಡಿ. ಹಿಂದಿನ ಬಾಗಿಲ ಮುಖಾಂತರ, ಹಿಂದುತ್ವದ ಮೂಲಕ ನೀವುಗಳನ್ನ ಹಿಡಿಬೇಡಿ. ಈಗ ಹಿಂದುತ್ವ ಅಂತ ಹೇಳಿದ್ರೆ ಏನು, ಹಿಂದೂ ಅಂತ ಹೇಳಿದ್ರೆ ಏನು ಅಂತ ಇವತ್ತು ಅರ್ಥವನ್ನು ಅವ್ರು ಕೊಡಬೇಕು. ರೌಡಿ ಶೀಟರ್ಗಳನ್ನ ಇವರು ಹಿಂದೂ ನಾಯಕರು ಅಂತ ಹೇಳ್ತಾರ? ಕೊಲೆ ಮಾಡಿದವರನ್ನ, ಸುಲಿಗೆ ಮಾಡಿದವ್ರನ್ನ ಇವರು ಹೇಳ್ತಾರ? ಸ್ವಾಮಿ, 800 ವರ್ಷಗಳ ಕಾಲ ಈ ದೇಶವನ್ನ ಯಾರ್ಯಾರು ಆಡಳಿತ ಮಾಡಿದ್ರು ಅವಾಗ ಯಾರಿಗೂ ಹಿಂದೂಗಳಿಗೇನೋ ಆಗಿಲ್ವಾ? ಅವಾಗ ಹಿಂದೂ ಇರ್ಲಿಲ್ವಾ ಇಲ್ಲಿ? ಇವತ್ತು ಮಾತ್ರ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಹಿಂದೂಗಳಿಗೆ ತೊಂದರೆ ಆಗೋದಾ? ಇವ್ರುಗಳು ಇರ್ಬೇಕಾದ್ರೆ ಆಗಿರ್ಲಿಲ್ವಾ? ಇದ್ರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ. ನಾವು ಇವತ್ತು ಏನು ಸಮಿತಿ ಬರ್ತಾ ಇದ್ದೇವೆ, ಇದರಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಎಲ್ಲವನ್ನ ಬಿಟ್ಟು ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಯಾವ ರೀತಿ ಮತ್ತೊಮ್ಮೆ ಕಟ್ಟೋಣ. ಇವತ್ತು ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳನ್ನು ಯಾವುದೆಲ್ಲ ಮಾಡೋಣ. ಇವತ್ತು ಕರಾವಳಿ ಉತ್ಸವನ ನಾವು ಮಾಡ್ತಾ ಇದ್ವಿ. ಅಂತ ಉತ್ಸವಗಳನ್ನ ನಾವುಗಳು ಪ್ರತಿ ತಾಲೂಕುಗಳಲ್ಲಿ ಯಾವ ರೀತಿ ಮಾಡೋಣ, ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ರೀತಿ ಮಾಡೋಣ. ಯಾರೋ ಎಲ್ಲೋ 1-2-3 ಹತ್ಯೆ ಆದ ಕೂಡಲೇ ಅದಕ್ಕೆ ಕೋಮು ದ್ವೇಷದ ಇದನ್ನು ಹಚ್ಕೊಂಡು ಅದನ್ನು ಬೇಡ. ನಾವು ಕೋಮು ಗಲಾಟೆಗಳು ಈ ಜಿಲ್ಲೆಯಲ್ಲಿ ಬೇಡ, ಕೋಮು ಹತ್ಯೆಗಳು ಬೇಡ. ನಾವು ಒಟ್ಟಿಗೆ ಬದುಕೋಣ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಅಲ್ಲದೆ ಮತ್ತೆ ಇವತ್ತೇನು ನಾವು ವರಿಷ್ಠ ಪೊಲೀಸ್ ಅಧಿಕಾರಿಗಳನ್ನ ನಾವು ತಂದಿದ್ದೀವೋ ಅವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಸಂವಿಧಾನದ ಪ್ರಕಾರ ತಾವು ಕೆಲಸವನ್ನು ಮಾಡಿ. ಯಾರೇ ಅಡಚಣೆ ಮಾಡಿದ್ರು ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕೈ ತಗೊಳ್ಳಿಕೊಳ್ಳಿ. ಯಾವ ಪಕ್ಷದ ಯಾವ ನಾಯಕ ಮಾಡಿದ್ರು ಅದಕ್ಕೆ ನೀವು ಬೆಲೆಯನ್ನು ಕೊಡಲೇಬೇಡಿ. ನಿಮಗೆ ಕಾನೂನು ಪ್ರಕಾರ ಏನಿದೆ, ನಮಗೆ ಇಲ್ಲಿ ಒಂದೇ ಒಂದು ಕಾನೂನು ಸುವ್ಯವಸ್ಥೆ ಇರಬೇಕು, ಕಾನೂನು ತರಬೇಕು, ಅಕ್ರಮ ಚಟುವಟಿಕೆಗಳನ್ನು ನಡಬೇಕು. ಇವತ್ತು ಯಾವ ದಂಧೆಗಳು ನಡೀತಾ ಇದೆ ಅದಕ್ಕೆಲ್ಲದಕ್ಕೂ ನೀವು ಕಡಿವಾಣ ಹಾಕಬೇಕು. ಇವತ್ತು ಪುಕ್ಷಟೆ ಯಾವ್ದು ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಡೋದಲ್ಲ. ಇದನ್ನೆಲ್ಲದನ್ನ ಒಂದು ಗಮನದಲ್ಲಿ ಇಟ್ಟುಕೊಂಡು ಈ ಸಮಿತಿಯ ಒಂದು ಸಂಪೂರ್ಣ ವರದಿಯನ್ನು ನಾವು ಕೊಡಬೇಕು. ಮತ್ತೆ ಅವ್ರು ತಮ್ಮಗಳ ಹತ್ರ ಮಾತಾಡ್ಬೋದು. ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ನಾನು ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಕರಾವಳಿ ಹೆಸರಿಗೆ ಮಸಿಯನ್ನು ಬರೆಯೋದು ಬೇಡ. ಕರಾವಳಿ ಅಂತ ಹೇಳಿದ್ರೆ ಸುಮಾರು ಈ ಕಾರವಾರದಿಂದ ಕಾಸರಗೋಡು ತನಕ ಇರುವ ಕರಾವಳಿ ನಮ್ಮ ಸುಂದರವಾದ ಕರಾವಳಿ. ನಾವು ಪ್ರವಾಸೋದ್ಯಮವನ್ನು ಯಾವ ರೀತಿ ಉತ್ತೇಜನ ಮಾಡೋಣ, ಅದಕ್ಕೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡೋಣ.
ಇವತ್ತು ನಮ್ಗೆ ಇನ್ನೊಂದು ಏನಪ್ಪ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಪ್ರವಾಸೋದ್ಯಮ ಕರಾವಳಿಗೆ ಬೇರೆನೇ ಒಂದು ರೂಪರೇಷೆಯನ್ನು ತರಿಸಬೇಕು, ಹಲವಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಇಲ್ಲಿ ನಾವುಗಳನ್ನ ಬಂಡವಾಳವನ್ನು ಹೂಡಬೇಕು, ಸ್ಟಾರ್ ಹೋಟೆಲ್ಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ನೀಲಿ ಲಕ್ಷ್ಯನ ನಾವು ರಚಿಸ್ತಾ ಇದ್ದೀವಿ. ಆ ಕೂಡಲೇ ಗೊತ್ತಿಲ್ಲ ಯಾರಿಗೆ ಏನಾಯ್ತು, ಯಾರಿಗೆ ಏನಾಗಬೇಕೋ, ಅಥವಾ ಬದುಕಲಿಕ್ಕೆ ಇವ್ರನ್ನ ಬಿಡಬಾರ್ದು ಅಂತ ಮನಸ್ಥಿತಿ ಅವರಲ್ಲಿ ಇದೆಯೋ ಅಂತ ನನಗೆ ಗೊತ್ತಿಲ್ಲ. ಇದಕ್ಕೆಲ್ಲದಕ್ಕೂ ಒಂದು ವಿರಾಮವನ್ನು ಹಾಕಬೇಕು, ಅದಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಎಲ್ಲರದ್ದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ತಮ್ಮಲ್ಲಿ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ನಾನು ಕೇಳ್ಬೋದು. ಕಾರ್ಯಕರ್ತ ಹಕೀಂ ಅವರ ಮೇಲೆ ಕೂಡ ಗಡಿಪಾರಿಗೆ ನೋಟಿಸ್ ಮಾಡಿದ್ದಾರೆ. ಅದು ಶಾಸಕರ ಕುಮ್ಮಕ್ಕಿನಿಂದ ಮಾಡಿದ್ದಾರೆ ಎನ್ನುವ ಅವರು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಸರ್, ನಾನು ಇಡೀ ನಮ್ಮ ಪೊಲೀಸ್ ವ್ಯವಸ್ಥೆಗೆ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಯಾರು ಹೇಳಿದ್ದಾರೆ ಅಂತೇಳಿ ಯಾರ ಮೇಲೂ ಕೇಸ್ ಹಾಕೋದಲ್ಲ. ಒಂದು ಗಡಿಪಾರು ಮಾಡಬೇಕು ಅಂತ ಹೇಳಿದ್ರೆ ತನ್ನದೇ ಆದಂಥ ಹಲವಾರು ಅಂಶಗಳಿರುತ್ತೆ, ಅದ್ರ ಪ್ರಕಾರ ಗಡಿಪಾರು ಮಾಡಬೇಕೇ ಹೊರತು ನನ್ನನ್ನು ಮಾಡ್ಲಿಕ್ಕಾಗಲ್ಲ ಅಥವಾ ಇನ್ನೊಬ್ಬನನ್ನು ಮಾಡ್ಲಿಕ್ಕಾಗಲ್ಲ. ಮತ್ತೊಂದು ಮನವಿ ಮಾಡ್ಕೊಳ್ಳಿ ನಿಮ್ಮ ಮೂಲಕ, ಯಾವುದೇ ಒಬ್ಬ ನಿರಪರಾಧಿಯ ಮೇಲೆ ಆ ಗಡಿಪಾರು ಮಾಡೋದಾಗ್ಲಿ ಕಠಿಣ ಶಿಕ್ಷೆಗಳನ್ನು ಮಾಡೋದು ಬೇಡ. ಯಾರು ಪ್ರಚೋದನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯ ವಿಷಯ ಇದೆ ಅಂತ ಹೇಳಿದ್ರೆ, ಇವತ್ತು ರೆಹಮಾನ್ ಅವರ ಕೊಲೆ ಆಗಿದೆ. ಒಂದೇ ಊರಿನಲ್ಲಿ ಅಕ್ಕಪಕ್ಕದಲ್ಲಿ ಜೊತೆಗಿದ್ದವರು ಅವನನ್ನು ಕೊಲೆ ಮಾಡಿದ್ದಾರೆ. ಅದು ನನಗೆ ಬಹಳ ಮುಖ್ಯ. ಕೊಲೆ ಮಾಡಿದವರಿಗಿಂತಲೂ ಆ ಕೊಲೆ ಮಾಡುವಂಥ ಮನಸ್ಥಿತಿಯನ್ನು ಯಾರು ತಂದಿದ್ದಾರೆ, ಯಾರು ಆ ವಿಷದ ಬೀಜವನ್ನು ಬಿತ್ತಿದ್ದಾರೆ, ಅವ್ರಿಗೆ ಸಹ ಶಿಕ್ಷೆ ಆಗಬೇಕು. ಅವರನ್ನು ಸಹ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಯಾರೋ ಪಾಪದ ಮಕ್ಕಳನ್ನು ಹಿಡಿಸ್ಕೊಂಡು ಇವರು ಕೊಲೆ ಮಾಡೋದಲ್ಲ. ಈ ಕೊಲೆಯನ್ನ ಯಾರು ಇಂಡೈರೆಕ್ಟ್ ಆಗಿ ಅವರ ಪ್ರಚೋದನೆಯನ್ನು ಮಾಡಿ ಅವನ ಇಡೀ ಎಂತ ಹೇಳಿದ್ರೆ ಬ್ರೈನ್ ವಾಶ್ ಮಾಡಿ ಇದನ್ನು, ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳಬೇಕಾದ್ರೆ ಅವನ ತಂದೆಗೆ ಅವನು ರಕ್ತ ಕೊಟ್ಟಿದ್ದಾನೆ, ಆ ರಕ್ತವನ್ನು ಕೊಟ್ಟವನನ್ನೇ ಇವರು ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ರೀ? ಅವರ ಮನಸ್ಥಿತಿ ಯಾವ ಇರಬೇಕು? ಇವತ್ತು ಆ ವಿಷದ ಬೀಜವನ್ನು ಬಿತ್ತಿದವರ ಮೇಲೆ ಇವತ್ತು ಕ್ರಮ ತೆಗೆದುಕೊಳ್ಬೇಕು. ಕೊಲೆ ಮಾಡಿದವನಿಗಿಂತಲೂ ಹೆಚ್ಚಿನ ಕಠಿಣ ಶಿಕ್ಷೆಯನ್ನು, ಈ ದ್ವೇಷದ ಬೀಜವನ್ನು ಬಿತ್ತಿಟ್ಟಿರೋ ಯಾರೇ ಆಗಿರಲಿ ಅವರ ಬಗ್ಗೆ ಕಠಿಣ ಶಿಕ್ಷೆ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಯಾವುದೇ ನಿರಪರಾಧಿಯ ಬಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾರೇ ಒಬ್ಬ ನಿರಪರಾಧಿ ಇದ್ರು ಅವರ ಮೇಲೆ ತಾವು ಯಾವುದೇ ಗಡಿಪಾರುಗಳನ್ನು ಮಾಡಬೇಕು ಅಂತ ಹೇಳಿದಾಗ ಕೂಲಂಕಷವಾಗಿ, ಯಾಕೆಂತ ಹೇಳಿದ್ರೆ ಗಡಿಪಾರು ಮಾಡಿದ್ಕೊಳ್ಳಿ ಅವರು ಕೋರ್ಟಿಗೆ ಹೋದಾಗ ಅದು ಬಿಟ್ಟು ಹೋಗಬಾರದು. ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಸಂಪೂರ್ಣವಾದಂತಹ ಅವರಿಗೆ ಬಲವಾದ ಕಾರಣಗಳಿರಬೇಕು ಅಲ್ಲ. ಈಗ ಒಂದನೇದು, ಮೊನ್ನೆ ನಾವು ಹೇಳಿದಾಗಲೇ ಈ ಬಿಡುಗಡೆಯನ್ನು ಮಾಡ್ತಾ ಇರುವಂಥದ್ದು ನ್ಯಾಯಾಂಗದವರು. ಈ ನ್ಯಾಯಾಂಗದಲ್ಲಿ ಮುಂದಿನ ಅಧಿವೇಶನದಲ್ಲಿ ಇದಕ್ಕೆ ಒಂದು ಎನಾಕ್ಟ್ಮೆಂಟ್ ಅನ್ನು ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಖಂಡಿತವಾಗೂ ಮುಂದಿನ ಅಧಿವೇಶನದಲ್ಲಿ ನಾವೇ ಅದನ್ನು ಮೂವ್ ಮಾಡ್ತಾ ಇದ್ದೀವಿ. ಎರಡನೇ ನ್ಯಾಯಾಂಗದಲ್ಲಿ ಅವರ ವಕೀಲರು ಏನು ವಾದ ಮಾಡ್ತಾರೆ, ಸರ್ಕಾರದ ಪರವಾಗಿ ಒಂದು ನಿಮ್ಮ ಸರ್ಕಾರದ ವಕೀಲರು ಅದನ್ನು ಸಮರ್ಥನೆ ಮಾಡಬೇಕು. ಅದರಲ್ಲಿ ನಿಮ್ಮ ವೈಫಲ್ಯ ಆಗ್ತಾ ಇದೆ ಸರ್ಕಾರದ ಅಲ್ಲ, ಪ್ಲೀಡರ್ಸ್ ಬಗ್ಗೆ ತಾವು ಹೇಳ್ತೀರ ಅಲ್ಲ, ಇದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಮೊನ್ನೆ ಜಿಲ್ಲಾ ಮಂತ್ರಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ ಸರ್. ನಾವು AG ಹತ್ರ ಒಂದ್ಸಲ ಭೇಟಿಯನ್ನು ಮಾಡಿ AG ಮುಖಾಂತರ ಇದನ್ನು ಮಾತಾಡಬೇಕು ಅಂತ ಹೇಳಿದ್ದೀವಿ ಸರ್. ಇದ್ರ ಬಗ್ಗೆ ಆ್ಯಕ್ಚುಲಿ ನಾನು ಇವತ್ತು AG ಅವ್ರನ್ನ ಮೀಟ್ ಮಾಡೋದು ಅಂತ ಇತ್ತು, ನಾನು ಮತ್ತೆ ಅವರು ಜಿಲ್ಲಾ ಮಂತ್ರಿಗಳು. ಬಟ್ ನಾನು ಇಲ್ಲಿ ಬಂದು ಇವತ್ತು ಬರ್ತಾರೆ. ನೆಕ್ಸ್ಟ್ ಟೈಮ್ ಖಂಡಿತವಾಗಿ ನಾವು AG ಅವರನ್ನ ಪರ್ಸನಲ್ ಮೀಟ್ ಮಾಡಿ ಈ ರೀತಿ ಎಸ್ಪೆಷಲಿ ನಮ್ಮ ಈ ಕೋಮುವಾದಕ್ಕೆ ಬಂದಾಗ ಉತ್ತಮವಾದ ಲೀಡರ್ಸ್ನ ನೀವು ಮಾಡಬೇಕು ಅನ್ನೋದನ್ನು ನಾವು ಮನವಿನ ಮಂದಟ್ ಮಾಡ್ತೀನಿ ಸರ್. ದಟ್ ಅಶ್ಯೂರೆನ್ಸ್ ಡೆಫಿನೆಟ್ಲಿ ಐ ವಿಲ್ ಗಿವ್ ಸರ್. ಈಗ ಸರ್ಕಾರ ಬಂದು 2 ವರ್ಷದಲ್ಲಿ ಇದುವರೆಗೂ ನಡೆದೊಂದು ಕೊಲೆಗಳೇ ಸರ್ಕಾರ ಬಂದ ಮೇಲೆ ಅದಕ್ಕೆ ಹೇಗೆ ಇದುವರೆಗೆ ಕಠಿಣ ಕ್ರಮ ಕೈಗೊಳ್ಳಿಲ್ಲ, ಈಗ ಮಾತ್ರ ಹೇಗೆ ಎಚ್ಚರಾಗಿತ್ತು? ಅಲ್ಲ ಸರ್, ಕಠಿಣ ಕ್ರಮ ತಗೊಂಡಿಲ್ಲ ಅಂತಲ್ಲ, ತಗೊಳ್ತಾ ಇದ್ವಿ ಸರ್. ನಾವು ನಾಟ್ ತಗೊಳ್ತೀವಿ ಅಂತ ಹೇಳಿಲ್ಲ. ಅಲ್ಲ, ಕಮಿಷನರ್ನ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಚೇಂಜ್ ಯಾವುದೇ ಅಧಿಕಾರಿಯನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದಾಗ ಒಂದು ಬಲವಾದ ಕಾರಣಗಳು ಬೇಕಾಗುತ್ತೆ ಸರ್. ಒಮ್ಮೆಗೆ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ವ್ಯವಸ್ಥೆ ಪ್ರಕಾರ ಅಲ್ಲ. ಅಲ್ಲ, ಅದು ಅಧಿಕಾರ ಈಗ ನಮ್ಗೇನಂತ ಹೇಳಿದ್ರೆ ಯಾವ ಅಧಿಕಾರಿಗಳು ಬಂದ್ರು ಒಳ್ಳೆಯವರೇ ಬರ್ಬೇಕು ಅನ್ನೋ ಮನೋಭಾವನೆ ಇರುವಂತದ್ದು.
ಅಲ್ಲ ಖಂಡಿತವಾಗಿ ಇದ್ರ ಬಗ್ಗೆ ಈಗ ತಗೊಂಡಿದ್ದೀವಲ್ಲ ಸರ್, ನೆಕ್ಸ್ಟ್ ಕಠಿಣ ಕ್ರಮಗಳು ಒಂದು ತಗೊಳ್ತೇವೆ. 4-5 ತಿಂಗಳ ಮೊದಲು ಒಂದು ಸಂಘಟನೆ ಡಿವೈಎಫ್ ಹೋರಾಟ ಮಾಡ್ತಾ ಇದ್ರು, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಬದಲು ಮಾಡಬೇಕು ಅಂತ. ಆಗ ಯಾರು ಸಹ ನೀವು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಈಗ ಕಾಂಗ್ರೆಸ್ ಅವರೇ ಹೇಳಲಿಕ್ಕೆ ಶುರು ಮಾಡಿದ್ರು. ಅಲ್ಲ ಸರ್, ವೈಫಲ್ಯ ಅಲ್ವಾ? ಇಲ್ಲ ವೈಫಲ್ಯ ಅಂತ ಈಗ ಏನಾಗುತ್ತೆ ಅಂತ ಸರ್, ಅವಾಗ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ SP ಅವರು ಬದಲಾವಣೆ ಆಗಿದ್ರು. SP ಅವರು ಅಲ್ಲ, SP ಕಮಿಷನರ್ ಇಲ್ಲಿ ಅಲ್ಲ, ಕಮಿಷನರ್ ಅವರು ಇದ್ರು. ತುಂಬಾ ಇದು ಬರ್ತಾ ಇದ್ದದ್ದು ಆಗ. ಎಲ್ಲರೂ ಎದ್ದುಕೊಂಡು ವೈಫಲ್ಯ ಇದೆ ಹೇಳ್ತಾ ಇದ್ರು. ಮೊನ್ನೆ ಬಿಜೆಪಿ ಅವರು ಸಹ ಹೇಳಿದ್ರು, ಉಮಾನಾಥ್ ಕೋಟ್ಯಾನ್ ಸಹ ಹೇಳಿದ್ರು. ನಂತರ ಕಾಂಗ್ರೆಸ್ ಅವರು ಅಂತೇಳಿ ಈಗ ಬದಲಾವಣೆ ಮಾಡಿದ್ವಿ ಸರ್. ಅಲ್ಲ ಈಗ ಅವ್ರು ಬಂದು 1 ವರ್ಷ ಆಗಿತ್ತು. ನಿಮ್ಮ ನಾಯಕರ ಅದರಲ್ಲಿ ಕೈವಾಡ ಇದೆ ಅಂತ ಇಲ್ಲ ಸರ್, ಯಾವ ನಾಯಕರು ಇಲ್ಲದೆ ನಾವು ಬದಲಾವಣೆ ಮಾಡಿಲ್ವಾ? ಯಾವ ನಾಯಕರುಗಳು ಇಲ್ದೇನೂ ಬದಲಾವಣೆ ಮಾಡಿದ್ವಿ? ಇಲ್ಲ ಮಾಡಿದೀವಿ ಸರ್. ಈಗ ಆಗೋಗಿದೆ. ಖಂಡಿತವಾಗಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ ಸರ್. ಅದಕ್ಕೆ ಈಗ ಹೈಕೋರ್ಟ್ ನಲ್ಲಿ ತಡೆ ಸಿಗ್ತದಲ್ಲ, ದೇಶ ಪಾಠ ಮಾಡಿದವರಿಗೆ ಹೈಕೋರ್ಟ್ ಅದನ್ನು ಈ ಮೇಲ್ಮನೆ ಮೂಲಕ ಅದನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಅದನ್ನೇ ಅವ್ರು ಹೇಳಿರೋದಿಲ್ಲ ಸರ್. ಈಗ ಅದಕ್ಕೆ ಹೇಳಿದೀವಿ, ಅದಕ್ಕೆ ಏನ್ ಇಂಟ್ಯಾಕ್ಟ್ ಮಾಡ್ಬಿಟ್ಟು ಆಕ್ಟ್ ಮಾಡ್ಬೋದು ಅಂತೇಳಿ ಅದನ್ನ ತರ್ತಾ ಇದೀವಿ ಸರ್. ಅದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡ್ಬೋದು ಸರ್. ಏನು ಟೆಕ್ನಿಕಲಿ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ಬಟ್ ಅದನ್ನ ಮೊನ್ನೆ ಜಿಲ್ಲಾ ಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಮುಂದಿನ ಅಧಿವೇಶನದಲ್ಲಿ ಇವನ್ ಮುಖ್ಯ ಗೃಹ ಮಂತ್ರಿಗಳು ಬಂದಾಗಲೂ ಅದನ್ನು ಈ ಮಾತನ್ನು ಹೇಳಿದ್ರು. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಕಾನೂನು ವ್ಯವಸ್ಥೆಯಲ್ಲಿ ಗೃಹ ಮಂತ್ರಿಗಳ ಜೊತೆ ಮಾತಾಡಿ ಅದಕ್ಕೆ ಗೃಹ ಇಲಾಖೆ ಮತ್ತು ಕಾನೂನು ಇಲಾಖೆ ಜೊತೆ ಸೇರಿ ಅದನ್ನ ಮಾಡ್ತೀವಿ ಸರ್. ಅದನ್ನ ಮುಂದಿನ ಅಧಿವೇಶನದಲ್ಲಿ ತರಲಿಕ್ಕೆ ಸಂಪೂರ್ಣವಾದ ಪ್ರಯತ್ನ ಮಾಡ್ತೀವಿ ಈಗ ಸರ್. ಮಂಗಳೂರಲ್ಲಿ ಗುಂಪು ಹತ್ಯೆ ಇತ್ತು, ಅದರ ಆರೋಪಿಗಳು ಪ್ರಮುಖ ಆರೋಪಿಗಳು ಇನ್ನೂ ಬಂಧನ ಆಗಲಿಲ್ಲ. ಇನ್ನಾದ್ರೂ ಬಂಧನ ಆಗ್ತದ ಹೇಗೆ? ಖಂಡಿತ ಹಾಗೆ ಆಗುತ್ತಲ್ಲ ಸರ್. ಇನ್ನಾದ್ರೂ ಬಂಧನ ಆಗ್ಲೇಬೇಕಲ್ಲ. ಅವ್ರು ಪ್ರಮುಖ ಆರೋಪಿಗಳು ಬಂಧನ ಆಗಲಿಲ್ಲ. ಹಿಂದೆ ಪ್ರಮುಖ ಆರೋಪಿಗಳು ಈಗ ಅವತ್ತು ಪೊಲೀಸ್ ಇಲಾಖೆಗೆ ಜಿಲ್ಲಾಧ್ಯಕ್ಷರು ಹೇಳಿದ್ರು ಸರ್, ಈಗ ಪಿಸ್ತೂಲ್ ರವಿ ಅನ್ನೋರನ್ನು ಬಂಧಿಸಬೇಕು, ಅವರು ಪ್ರಮುಖ ಆರೋಪಿ ಅಂತ ಅವ್ರು ಹೇಳಿದ್ರು. ಅಲ್ಲ, ಆರೋಪಿಗಳು ನಾವು ಹೇಳಿದ ಕೂಡ ಅವ್ರು ಬಂಧನ ಮಾಡೋದಲ್ಲ ಸರ್. ಅದರಲ್ಲಿ ಇದಾರ ಇಲ್ಲ ಅನ್ನೋದು ನೋಡ್ಬೇಕಲ್ಲ. ಅದನ್ನ ಪೊಲೀಸ್ ಇಲಾಖೆ ಕೊಟ್ಟಿದ್ದೀವಿ ನಾವು. ಕಮಿಷನರ್ ಅವರು ಇದರಲ್ಲಿ ಇದೆ ಅಲ್ಲ, FIR ಅಲ್ಲಿ ಇದೆ ಅಲ್ಲ. ಅಲ್ಲ, ಇದನ್ನ ನಾವು ಹೇಳೇ ಹೇಳ್ತೀವಲ್ಲ. FIR ಅಲ್ಲಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಕಮಿಷನರ್ ಕೇಳ್ತೀವಿ ಸರ್. ಏಕೆ ಬೇಕಾಯ್ತು ಅಂತ. ಅಲ್ಲ, ಕೇಳ್ತೀವಿ ಅವರನ್ನ. ಈಗ ನೀವು ಹೇಳಿದಿರಲ್ಲ, ಖಂಡಿತವಾಗಿ ಕೇಳ್ತೀವಿ. ಬರ್ತಾರೆ, ಇದೊಂದು ಇಲ್ಲ, ಆಗುದಿಲ್ಲ. ಖಂಡಿತವಾಗಿ ಕೇಳ್ತೀವಲ್ಲ ಸರ್. ಈಗ ಹೊಸ ಕಮಿಷನರ್ ಬಂದಿದ್ರೆ ಕೇಳ್ತೀವಿ ಅವರನ್ನ. ಬೇರೆ ಏನಾದ್ರು ಸರ್? ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ರು, ಹೌದು, ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ರು. ಮಾಡ್ತಾ ಇದೆ, ಪ್ರಕ್ರಿಯೆ ನಡೀತಾ ಇದೆ. ಮತ್ತೆ ಅದರಲ್ಲಿ ಇದ್ರ ನಕ್ಸಲ್ ಮೂವ್ಮೆಂಟ್ ಅಲ್ಲಿ ಇರುವಂತವ್ರು ಸರ್. ಏನಂತ ಹೇಳಿದ್ರೆ, ಒಂದು ಮಾಡಬೇಕು ಅಂತ ಹೇಳಿದಾಗ ಅದು ಗಜೆಟೆಡ್ ಆಗಬೇಕು, ಅದಕ್ಕೆ ಗವರ್ನರ್ದು ಸಹಿ ಆಗಬೇಕು, ಅದಕ್ಕೆ ಪ್ರಕ್ರಿಯೆಗಳು ಇರುತ್ತೆ ಸರ್. ಅದು ನಾಟ್ ಒಂದು ಯಾವುದೇ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು ಅಂತ ಹೇಳಿದ್ಕೊಳ್ಳೆ ಇಮಿಡಿಯೇಟ್ ಮಾಡೋದಂತಲ್ಲ. ಅದಕ್ಕೆ ಯಾವ ಪವರ್ ಅನ್ನು ಕೊಡಬೇಕು? ಇಲ್ಲ ಮೇಡಮ್, ಮಾಡ್ತಾ ಇದ್ದೀವಿ ಖಂಡಿತವಾಗಿ ಮಾಡ್ತೀವಿ. ಇಲ್ಲ, ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ರೆಡಿ ಲೀಸ್ ಅನ್ನ ಕೊಟ್ಟಿದ್ದಾರೆ, ಅಪ್ರೂವ್ ಆಗಿದೆ, ಗಜೆಟೆಡ್ ಅಲ್ಲಿ ಬಂದಿದೆ. ಅದು ಮಾಡ್ತಾ ಇದ್ದೀವಿ ಅದನ್ನ ನಿರಂತರವಾಗಿ. ಮತ್ತೊಮ್ಮೆ ಈಗ ಇದೆಲ್ಲ ಏನಂತ ಹೇಳಿದ್ರೆ, ಈ ಕಮಿಟಿ ಬರ್ತಾ ಇರುವಂತದ್ದು ಇದನ್ನೆಲ್ಲ ಏನೇನು ಲೂಪ್ ಹೋಲ್ಸ್ಗಳಿದೆ ಇದನ್ನೆಲ್ಲದನ್ನ ಮತ್ತೊಮ್ಮೆ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಲ್ಲಿ ಈ ಕಮಿಟಿಯನ್ನು ತಂದಿರುವಂತದ್ದು. ಈ ಕೊಲೆ ಗಲಭೆಗಳು ಆಗುವಾಗ ಈ ಸರ್ಕಾರದ ಈ ನಡೆ ಸ್ವಲ್ಪ ಸ್ಲೋ ಆಗಿದೆ ಅಂತ ಅನಿಸಿಲ್ಲ. ತಕ್ಷಣದ ಕ್ರಮ ಯಾವುದನ್ನು ತಗೊಳ್ಳೋದಿಲ್ಲ. ಈಗ ಒಂದು ಕೊಲೆ ಆಯಿತು ಅಥವಾ ಇದಾಯಿತು, ಅದನ್ನು ತಡೆಗಟ್ಟಲಿಕ್ಕೆ ಯಾವುದೇ ತಕ್ಷಣದ ಕ್ರಮಗಳಿಲ್ಲ. ಈಗ ಅದನ್ನ ನಾವು ಅದಕ್ಕೆ ಸಮಿತಿ ಬರ್ತಾ ಇರೋ ಉದ್ದೇಶನೇ ಅದಲ್ವಾ ಸರ್? ಯಾವ ರೀತಿಯಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ, ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಧ್ಯಯನ ಮಾಡಿಕೊಂಡು ತಮ್ಮ ಇಂದೆಲ್ಲ ಸಲಹೆಗಳನ್ನ ಪಡೆದುಕೊಂಡು ಕೊಡ್ಲಿಕ್ಕೇನೆ ಈ ಕಮಿಟಿಯನ್ನ ಬರ್ತಾ ಇರೋದು ಸರ್. ತಾವುಗಳು ಸಹ ತಮ್ಮ ಸಲಹೆಗಳನ್ನ ಅವ್ರಿಗೆ ಕೊಡಬೇಕು. ಸಲಹೆಗಳನ್ನ ಕೊಟ್ಟು ಕೊನೆಗೆ ಏನಂತೇಳಿ ನಮ್ಗೊಂದು ಉತ್ತಮವಾದ ವಾತಾವರಣದಲ್ಲಿ ಕರಾವಳಿಯನ್ನು ಕಟ್ಟೋಣ, ಕರಾವಳಿ ಜಿಲ್ಲೆಗಳನ್ನ. ಘಟನೆಗಳು ನಡೆದಾಗ ಅಲ್ಲಿ ಕೂತ್ಕೊಂಡು ಗೃಹ ಮಂತ್ರಿಗಳು ಏನೇನು ಹೇಳಿಕೆಯಲ್ಲಿ ನೀಡಿ, ಅದು ಕೂಡ ಕೆಲವು ವಿವಾದಕ್ಕೆ ಕಾರಣವಾಗ್ತದೆ. ಅದು ಸಹ ನಿಮ್ದು ವೈಫಲ್ಯ ಅಲ್ವಾ? ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಸರ್, ಜಿಲ್ಲೆ ಉಸ್ತುವಾರಿ ಸಚಿವರು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಜಿಲ್ಲಾ ಉಸ್ತುವಾರಿಯವರ ಬಗ್ಗೆ ನಾನು ಕರ್ನಾಟಕ ಪ್ರದೇಶದ ಕಾರ್ಯಾಧ್ಯಕ್ಷನಾಗಿದೆ, ಹಲವಾರು ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀನಿ. ಬಟ್ ನಮ್ಮ ಇರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಷ್ಟು ಸಲ ಕಾರ್ಯಮುಖಂತರು ಯಾರು ಇಲ್ಲ ಸರ್. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಪ್ರತಿಯೊಂದಕ್ಕೂ ಸ್ಪಂದನೆ ಏನ್ ಮಾಡ್ತಾರೆ, ಪ್ರತಿ ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನ ಮೀಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅವರು ಸಂಪೂರ್ಣವಾಗಿ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡದೆ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಒಂದು ಉಸ್ತುವಾರಿ ಸಚಿವರು ಸರ್. ನಮಗೆ ಈಗ ನನ್ನ ಪ್ರಕಾರ ನನಗೆ 5-6 ಜಿಲ್ಲೆಗಳಿದೆ ಉಸ್ತುವಾರಿಗಳಾಗಿ. ಬಟ್ ಇವರಷ್ಟು ಸಲ ಭೇಟಿಯನ್ನು ಕೊಟ್ಟವರು ಯಾರು ಇಲ್ಲ, ಇವರಷ್ಟು ಸ್ಪಂದನೆ ಏನು ಮಾಡ್ತಾರೋ ಯಾರು ಇಲ್ಲ. ಎಲ್ಲನೂ ನಮ್ಮ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ ಸರ್. ಸುಮ್ಮನೆ ಯಾರೋ 1-2-3 ಜನಕ್ಕೆ. ಆಮೇಲೆ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡೋದು ತಮ್ಮ ವೈಯಕ್ತಿಕ ಕಾರಣಗಳಿಂದ ಕೆಲವರು ಭೇಟಿ ಮಾಡ್ತಾರೆ. ಆ ವೈಯಕ್ತಿಕ ಕಾರಣಗಳಿಂದ ಕೆಲಸ ಆಗಲಿಲ್ಲ ಅಂತ ಹೇಳಿದ್ಕೊಳ್ಳೆ ಅವರಿಂದ ಆಗಿಲ್ಲ ಅನ್ನೋ ಭಾವನೆಯನ್ನು ನಾವು ಬಿತ್ತುತ್ತಾ ಇರುವಂಥದ್ದು.
ವೈಯಕ್ತಿಕ ಕಾರಣಗಳ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದು ಕೂಡಲೇ ಉಸ್ತುವಾರಿ ಸಚಿವರು ನಿಂತರು. ಉಸ್ತುವಾರಿ ಸಚಿವರು ಒಬ್ಬ ಯುವಕ ಕಾಂಗ್ರೆಸ್ನಿಂದ ಬಂದಂಥವ್ರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದಂಥವ್ರು, ಪಕ್ಷದ ಎಲ್ಲ ವಿಚಾರಗಳನ್ನ ಬರೆದಂಥವ್ರು, 5 ಸಲ MLA ಆದಂಥವ್ರು ಇದ್ದಾರೆ ಸರ್. ಅವ್ರ ಬಗ್ಗೆ ನಾನು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ಸರ್. ಯಾಕಂದ್ರೆ ಸರ್ ಗೃಹ ಮಂತ್ರಿಗಳು ರಾಜ್ಯದ ಹಿರಿಯ ನಾಯಕರಲ್ಲ ಸರ್. ಹೌದು, ಹಿರಿಯ ನಾಯಕರು ಸರಿ. ಅವ್ರು ಹೇಳುವಂತ ಹೇಳಿಕೆಗಳು ನೀಡುವಂತ ಹೇಳಿಕೆಗಳು ಎಷ್ಟು ಯೋಧನ ಸೃಷ್ಟಿಸಿದಲ್ವಾ ಸರ್. ಏನಾಗುತ್ತೆ ಅಂತ ಹೇಳಿದಾಗ ಸರ್, ಈಗ ಏನಾಗುತ್ತೆ ಅಂತ ಹೇಳಿದಾಗ ಮೈಕ್ ಬಾಯಲ್ಲಿ ಇಟ್ಬಿಡ್ತಾರೆ, ಹಿಂದೂ ಪರಾಮರ್ಶೆ ಮಾಡ್ಕೊಳ್ಳಲ್ಲ ಕೆಲವು ಸಲ ಅಂತ ಕೆಲವುಗಳು ನಾಯಕರುಗಳಿಗೆ ತಪ್ಪಾಗಿ ಆಗುತ್ತೆ ಸರ್. ವೈಫಲ್ಯ ಒಪ್ಕೊಳ್ಳೋಂಥ ಕ್ವಶನ್ ಇಲ್ಲ ಸರ್ ಅದರಲ್ಲಿ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ತಪ್ಪು ಮಾಹಿತಿಗಳು ಕೊಟ್ಟಿರ್ತಾರೆ. ಈಗ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳಿಂದನೋ ಯಾವುದಿಂದನೋ ತಪ್ಪು ಮಾಹಿತಿಗಳು ಓದಂತ ಸಂದರ್ಭ ಅದೇ ಅವರು ಸತ್ಯ ಅಂತ ನಂಬಿಟ್ಟಿರ್ತಾರೆ ಸರ್. ಈಗ ನಾವುಗಳು ಅಷ್ಟೇ ಇಲ್ಲಿ ಮಾತಾಡ್ಬೇಕಂದ್ರೆ 100 ಸಲ ಹೌದು ಅವ್ರು ಅಲ್ಲಿಂದ ಬಂದು ನೋಡ್ಕೊಂಡು ಬರಬೇಕು. ನೀವು ಎಲ್ಲದನ್ನು ಬಿಟ್ಟು ಯಾವ್ದನ್ನ ನಾವು ಹೇಳಿಟ್ಟು ಅದನ್ನ ಇಟ್ಕೊಂಡಿರ್ತೀರ. ಹಾಗಾಗಿ ಇರುತ್ತೆ ಸರ್, ಖಂಡಿತವಾಗಿ ಮಾಡ್ತೀವಿ. ಇಲ್ಲ ಸರ್, ಈಗ ಅದನ್ನ ತಿದ್ಕೊಳ್ತಾ ಇದೀವಲ್ಲ ಸರ್. ನಾವು ಹೇಳಿದ್ರೆ ಅವರು ತಿದ್ಕೊಂಡಿದ್ದಾರೆ ಸರ್. ಇಲ್ಲ ಸರ್, ನಾನು ತಪ್ಪು FIR ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ತಾವು ಹೇಳಿದೀವಲ್ಲ ಸರ್. ಒಬ್ಬ ಕೊಲೆಯಾದವನನ್ನು ಅವ ಏನೋ ಕುದ್ದು ಸತ್ತಿದ್ದಾನೆ ಏನಂತ ಹೇಳಿ ಅವನು ಶವವನ್ನೇ ತೋರಿಸದೆ ಎಷ್ಟೆಲ್ಲ ಇದು ರಾದ್ಧಾಂತ ಮಾಡಿದವರು ಹೇಗೆ ನ್ಯಾಯ ಸಿಗ್ತದೆ ಅಂತ ನಿಮಗೆ ನಂಬಿಕೆ ಇದೆ ಸರ್? ಈಗ ಅದಿಲ್ಲ, ಕಂಪ್ಲೀಟ್ ಬದಲಾವಣೆ ಆಗಿದೆಲ್ಲ ಸರ್. ಈಗ ಚೇಂಜ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಯಾಕೆ FIR ಫಸ್ಟ್ ಇನ್ವೆಸ್ಟಿಗೇಟ್ ಅಂಡ್ ರಿಪೋರ್ಟ್, ಆಮೇಲೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹಲವಾರು ಇದೆಯಲ್ಲ ಸರ್. FIR is not the final report. That's the first investigation report. ಮಾಡಬಹುದಲ್ಲ ಸರ್. ಈಗ ಇವ್ರು ಮಾಡಿದ್ರೆ ಅವ್ರು ಮಾಡಿ ಈಗ ಸರ್, ಈಗ ಒಂದು ಗಡೀಪಾರು ಮಾಡಬೇಕು ಅಂತ ಹೇಳಿದಾಗ ಹಲವಾರು ತನ್ನದೇ ಆದಂತದ್ದಕ್ಕೆ ಇದಿರುತ್ತೆ ಸರ್, ಮಾನದಂಡಗಳಿರುತ್ತೆ. ಈಗ ಇಲ್ಲಿ ಮಾಡ್ಬೇಕಲ್ಲ ಸರ್. ಈಗ ಇಲ್ಲದೆ ಇರ್ಬೋದು, ಇಲ್ಲಿ ಕಮಿಷನರೇಟ್ ಅಲ್ಲಿ ಹೊರಗಡೆ ಇರುವುದನ್ನು ಮಾಡಿರ್ಬೋದು. ಅದ್ರ ಬಗ್ಗೆ ಯಾರ ಬಗ್ಗೆ ಒಂದು ಗಡೀಪಾರು ಮಾಡಬೇಕು ಅಂತ ಹೇಳಿದ್ರೆ ಸುಮ್ನೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಸರ್. ಇಲ್ಲ ಸರ್, ಅದ್ರ ಬಗ್ಗೆ ನೀವೇನು ಡೌಟ್ ಅನುಮಾನ ಪಡ್ಬೇಡಿ ಸರ್. ಈಗ ಕಮಿಷನರ್ ಬಗ್ಗೆ, ಅಧಿಕಾರಿಗಳ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಡ ಸರ್. ನಾವು ಯಾವುದೇ ರೀತಿ ಹಸ್ತಕ್ಷೇಪವನ್ನು ಮಾಡೋದಿಲ್ಲ, ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ನಾವು ಹೇಳಾಗಿದೆ ಸರ್. ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಮತ್ತೇನಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಯಾರು ಸರ್, ಈಗ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತನ್ನ ಕಾಪಾಡ್ಕೊಂಡು ಬರುತ್ತೆ ಸರ್. ಆ ಶಿಸ್ತನ್ನ ಎಲೆ ಮೀರಿದಂತ ಸಂದರ್ಭದಲ್ಲಿ ಅವರಿಗೆ ನೀವು ಯಾಕೆ ಈ ರೀತಿ ಮಾಡಿದೀರಾ, ಈ ರೀತಿ ಮಾಡಬಾರ್ದಿತ್ತ ಅಂತ ಹೇಳಿ ಕೇಳುವಂಥದ್ದು ಪಕ್ಷದ ಅಧ್ಯಕ್ಷರದ ಒಂದು ನಿರ್ಧಾರ. ಅವ್ರು ಕೊಟ್ಟಿದ್ದಾರೆ, ಅವ್ರು ಅದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ, ಸಮಾಜ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಳ್ಳುವಂಥದ್ದು ಸರ್. ಯಾರು ಸರ್? ಅಧ್ಯಕ್ಷರ ಕಾಲು ಇದೆ ನೋಡಿ, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಅವ್ರದ್ದು ಈಸ್ ಎ ಫ್ರಾಕ್ಚರ್ಡ್ ಲೆಗ್, ಹಾಗಾಗಿ ಅವ್ರು ಬಂದಕ್ಕಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರಶ್ನೆ ಮಾಡಿದ ಎಲ್ಲರನ್ನು ಸಹ ಹೀಗೆ ಅಮಾನತು ಮಾಡುವಂತ ನೋಟಿಸ್ ಕೊಡ್ತೀರಾ ಅಂತ ಮೊನ್ನೆ ಉಸ್ತುವಾರಿ ಸಚಿವರ ಪ್ರೆಸ್ ಮೀಟ್ ಅಲ್ಲಿ ಸಹ ಒಂದು ಕೇಳಿದ್ದಾರೆ. ಅವರನ್ನು ಅಮಾನತು ಮಾಡ್ತೀರಾ ಹೇಗೆ ಸರ್? ನಾನಲ್ಲ ಸರ್, ಅದನ್ನ ನಾಟ್ ಅಂತ ಮಾಡೋದು, ಅದೇ ನಾನ್ ಮಾಡೋದಲ್ಲ. ಅದನ್ನ ಅಲ್ಲ ಬಂತಂತೆಲ್ಲ ಸರ್. ಒಂದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು ಅಂತ ನನಗೆ ಗೊತ್ತಿದ್ದ ಮಾಹಿತಿನ ನಿಮ್ಗೆ ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಸಂದರ್ಭದಲ್ಲಿ ಪ್ರಥಮ ಮಾಹಿತಿ ನನಗೆ ಬಂದಂತಾಗ ನಾನು ಕೂಡಲೇ ನಮ್ಮ ನಾಯಕರುಗಳಾದಂಥ ಎಲ್ಲ ನಾಯಕರುಗಳಿಗೆ ಸರ್ ಈ ರೀತಿ ಹರಿಪ್ರಸಾದ್ ಅವರು ಸಮೇತ ಸರ್ ಈ ರೀತಿ ಒಂದು ಅವರು ಮುಖಂಡರು ಮಾತಾಡ್ತಾ ಇದ್ದಾರೆ ಸರ್, ಇದು ಒಂದು ಒಳ್ಳೆಯ ಇದಲ್ಲ, ನಾವು ಕೂಡಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗೆ ಕೇಳೋಣ ಸರ್ ಅಂತ ಹೇಳಿದೆ. ನಾನು ಒಂದು ಪತ್ರವನ್ನು ಬರೆದೆ, ಏನೆಲ್ಲ ಪಾಯಿಂಟ್ಸ್ಗಳಿತ್ತು ಅದನ್ನು ಮುಖ್ಯಮಂತ್ರಿಗಳಿಗೆ ನಾನು ಕೊಟ್ಟೆ. ನಾನು ಶಾಹುಲ್ ಹಮೀದ್ ಅವ್ರ ಹತ್ರ ಮಾತಾಡಿದೆ, MS ಮೊಹಮ್ಮದ್ ಹತ್ರ ಮಾತಾಡಿದೆ, ಅಶ್ರಫ್ ಹತ್ರ ಮಾತಾಡಿದೆ, ರಘುಫ್ ಹತ್ರ ಮಾತಾಡಿದೆ, ನಾನು ಪದ್ಮರಾಜ್ ಅವ್ರ ಹತ್ರ ಮಾತಾಡಿದೆ, ಎಲ್ಲ ನಾಯಕರುಗಳ ಹತ್ರ ನಾನು ಮಾತಾಡಿ ನೋಡಿ ಈ ರೀತಿ ಆಗ್ತಾ ಇದೆ ಅಂತೆ, ಇದು ಸುದ್ದಿ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಷ್ಟು ಕಾಂಗ್ರೆಸ್ ಪಕ್ಷಕ್ಕಿದ್ದಲ್ಲ, ಇದ್ರ ಬಗ್ಗೆ ಮಾತಾಡಿ ಅಂತ ನಾನು ಹೇಳಿದ್ವಿ. ಸ್ವತಃ ನಾನು ಹರಿಪ್ರಸಾದ್ ಸಾಹೇಬ್ರ ಹತ್ರ ನಾನು ಹೇಳಿದೆ, ಸರ್ ಈ ರೀತಿ ಆಗ್ತಾ ಇದೆ, ನಾವು CM ಅವ್ರನ್ನ ಭೇಟಿ ಮಾಡೋಣ ಸರ್ ಅಂತ ಹೇಳಿದೆ. ಹರಿಪ್ರಸಾದ್ ಅವ್ರು ಹೇಳಿದ್ರು ನನಗೆ ಮಧ್ಯಾಹ್ನ ತನಕ ಬ್ಯುಸಿ ಇದೆ ಅಂತ ಹೇಳಿದ್ರು. ಕೊನೆಗೆ ನನಗೆ AICC ಜನರಲ್ ಸೆಕ್ರೆಟರಿ ರಣದೀಪ್ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರು, ಬಾ ನನ್ನನ್ನು ಭೇಟಿ ಮಾಡು ಅಂತ ಹೇಳಿ. ನಾನು ಹೋಗೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿದ್ರು, ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರವನ್ನು ಕೊಟ್ಟೆ, ಸರ್ ಈ ರೀತಿ ಇದೆ ಅಂತೇಳಿ.
ಹರಿಪ್ರಸಾದ್ ಸಾಹೇಬರು ಮುಖ್ಯಮಂತ್ರಿಗಳಿಗೆ ಭೇಟಿಗೆ ಟೈಮ್ ಅಂತ ಕೇಳಿದ್ರು. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರಂತೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಸೊ ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಹೋದ್ರು. ಆ ಮನೆಯಿಂದ ಈ ಮಾತುಗಳು ಬಂದಾಗ ಸ್ವತಃ ಜಮೀರ್ ಅಹಮದ್ ಸಾಹೇಬರು ಆಮೇಲೆ ಮುಖ್ಯಮಂತ್ರಿಗಳೇ ಶಾಹುಲ್ ಹಮೀದ್ ಅವ್ರ ಹತ್ರ ಮಾತಾಡಿದ್ದಾರೆ. ನೋಡಿ, ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ, ನೀವು ದಯವಿಟ್ಟು ಇದನ್ನ ಮತ್ತೆ ಮುಂದುವರಿಸಬೇಡಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಆಮೇಲೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ಹೇಳಿದ್ರು, ಸರ್ ಸರ್ ನೀವು ಹೇಳೋ ಮುಂಚೆನೆ ನಾನು ಆಲ್ರೆಡಿ ಅವರಿಗೆಲ್ಲ ಮಾತಾಡಾಗಿದೆ ಸರ್ ಅಂತ ಹೇಳಿದೆ. ಸರ್, ನಾನು ಕಾರ್ಯಾಧ್ಯಕ್ಷ ಒಂದು ಅಧ್ಯಕ್ಷರ ಪರವಾಗಿ ನಾನು ಮಾತಾಡಿದ್ದೀನಿ, ಮುಖ್ಯಮಂತ್ರಿಗಳೇ ಸ್ವತಃ ಮಾತಾಡಿದ್ದಾರೆ. ಇದೆಲ್ಲ ಮಾತಾಡಿದ್ಮೇಲೆ ಕಾಂಗ್ರೆಸ್ ಪಕ್ಷದ ಯಾವುದೇ ಹೇಳಿಕೆಗಳು ನಿಮ್ದು ಇದ್ದಿತ್ತಂತಂದ್ರೆ 4 ಗೋಡೆಯ ಮಧ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸರ್. ಅದನ್ನ ಪತ್ರಿಕೆಯಲ್ಲಿ ಬರೋ ಹಾಗೆ ಮಾತಾಡಿದ್ರೆ ಅಥವಾ ಸಮುದಾಯದವರನ್ನ ನೀವು ಕರೆದು ಮಾತಾಡೋದು. ನಮಗೆ ಇಲ್ಲಿ ಬೇಕಾಗಿದ್ದು ನೀವು ಸಮುದಾಯದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು. ಈಗ ಸಮುದಾಯದ ನಾಯಕರು ಅಂತ ಹೇಳೋ ಸಂದರ್ಭದಲ್ಲಿ ಪಕ್ಷ ಭೇದವನ್ನು ಮರ್ತಲ್ಲಿ ಬಂದಿರ್ತಾರೆ. ಆ ಪಕ್ಷದವರಿಗೆ ನಮ್ಮ ಪಕ್ಷದ ನಾಯಕರನ್ನು ಕಂಡ್ರು ಆಗೋದಿಲ್ಲ. ಅವ್ರೇನು ಅದ್ರ ಬಗ್ಗೆ ಒಂದು ಸಣ್ಣ ಕಿಡಿ ಹಚ್ಚಿದ್ದಾರೆ, ಇನ್ನೊಬ್ರು ಅದಕ್ಕೆ ಪೆಟ್ರೋಲ್ ಸುರಿತಾರೆ, ಇನ್ನೊಬ್ರು ಯಾರು ತುಪ್ಪ ಸುರಿತಾರೆ. ಇದಾದಾಗ ಪಕ್ಷದ ಆಂತರಿಕ ವಿಷಯ ಹೊರಗಡೆ ಬಂದಾಗ ಪಕ್ಷದ ವಿಚಾರ ಏನಾಗುತ್ತೆ ಸರ್? ನೀವೇನಾದ್ರೂ ಕಾಂಗ್ರೆಸ್ ಆಫೀಸಲ್ಲಿ ಮಾಡಿ, ಕಾಂಗ್ರೆಸ್ ಮುಖಂಡರುಗಳ ಹತ್ರ ಮಾತಾಡಿ, ನಮ್ಮ ಹತ್ರ ಮಾತಾಡಿ, ನಮ್ದು ಕಾಲರ್ ಹೇಳಿರಿ, ನಮಗೆ ಹುಟ್ಟಿದ್ದಿ ಬೇಜಾರೇ ಇಲ್ಲ. ನಿಮ್ಮ ಯಾವ ನಿಮ್ಮ ಸಿಟ್ಟಿದೆ, ಆಕ್ರೋಶಗಳಿದೆ, ಅದನ್ನ ನಮ್ಮ ಹತ್ರ ಹೇಳಿ, ನಾಯಕರು ತಿಳ್ಕೊಳ್ಳಿ. ಇಲ್ಲ ಸರ್, ಅವ್ರು ಮಾಡೋಕ್ಕಿಂತ ಮುಂಚೆ ಸರ್ ಇದನ್ನ ಒಪ್ಪೋದಿಲ್ಲ. ನಾವು ಅವರು ಹೋಗೋಕ್ಕಿಂತ ಮುಂಚೆನೆ ಕಮಿಷನರ್ನ ಚೇಂಜ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ಸರ್, ನನಗೆ ಇಲ್ಲ ಸರ್, ಇಲ್ಲ ಸರ್, ಅಪ್ಪು ಇಲ್ಲ ಸರ್. ನೋಡಿ, ನನಗೆ ನಾನು ಇಮಿಡಿಯೇಟ್ ಆಗಿ ನಾನು ಫೋನ್ ಮಾಡಿ ಹೇಳಿದ್ದೆ, ನೋಡಿ ಕಮಿಷನರ್ನ ಚೇಂಜ್ ಮಾಡ್ತಾ ಇದ್ದಾರೆ. ಎಷ್ಟು ಸರ್ ಇದು ಏನಾಗುತ್ತೆ ಅಂತೇಳಿ ಈ ರೀತಿ ಸರ್, ನಾನು ಅದರಲ್ಲಿದ್ದೆ. ಏನ್ ಹೇಳಿದ್ರು, ಪಕ್ಷದ ಸಂಘಟನೆ ನೀವು ತೊಡಗಿಸ್ಕೊಳ್ಬೇಕು, ನಿಮಗೆ ಅಧಿಕಾರ ಕೊಟ್ಟಿರುವಂಥದ್ದು ಪಕ್ಷ, ನೀವು ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿರೋ ಜಿಲ್ಲೆಗಳಿಗೆ ನೀವು ಹೋಗ್ತಾ ಇಲ್ಲ. ಈಗ ನಮ್ಮಲ್ಲಿ 22 ಜನ ನಾವು MLCಗಳಿದ್ದಾರೆ, ಎಲ್ಲರಿಗೂ ಹಂಚಿದ್ದಾರೆ, ಕೆಲವರು ಹೋಗ್ತಾರೆ. ನಾನೇ ರಿಪೋರ್ಟ್ ಮಾಡಿರೋದು, ಸರ್ ನಮ್ಮ ಜಿಲ್ಲೆಗೆ ಇಂತಿಂತವ್ರು ಬರ್ಬೇಕಾಗಿತ್ತು ಸರ್, ಬಂದಿಲ್ಲ. ನಾನೇ ರಿಪೋರ್ಟ್ ಕೊಟ್ಟಿರೋದು, ಬೇರೆ ಯಾರಲ್ಲ. ಸುರ್ಜೇವಾಲ್ರವರಿಗೆ ಸರ್ ಇಂತಿಂತವರು ಪಕ್ಷದ ವಿಚಾರದಲ್ಲಿ ಇವರು ಕೆಲಸ ಮಾಡ್ತಾ ಇಲ್ಲ ಅಂತ ನಾನೇ ಹೇಳಿರೋದು, ಬೇರೆ ಯಾರಲ್ಲ. ಅದಕ್ಕೆ ಸುರ್ಜೇವಾಲ ಅವರು ಅದಕ್ಕೆ ನನ್ನನ್ನು ಸುರ್ಜೇವಾಲ ಕರೆದಿದ್ದು, ನಾನೇ ರಿಪೋರ್ಟ್ ಮಾಡಿರೋಂಥದ್ದು. ಅದರಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ ಸರ್, ಇದ್ರ ಬಗ್ಗೆ ನಮಗೆ ಚರ್ಚೆನೆ ಬಂದಿಲ್ಲ ಸರ್. ಇಲ್ಲ ಅಂದ್ರೆ ಪಕ್ಷದ ಕಟ್ಟುವ ವಿಚಾರದಲ್ಲಿ ಕ್ಲಾಸ್ ಮಾಡಿರುವಂಥದ್ದು. ನೀವು ಪಕ್ಷದ ಬಗ್ಗೆ ನೀವು ಯಾಕೆಂದ್ರೆ ಪಕ್ಷದ ಇದರಲ್ಲಿ ನೀವು ಗೆಲ್ತಿದ್ದೀರಾ, ಪಕ್ಷದನ್ನ ಒಂದು ಕೆಲಸ ಮಾಡಬೇಕು, ಆಮೇಲೆ ಕಾಂಗ್ರೆಸ್ ಆಫೀಸ್ಗಳನ್ನ ನೀವು ಕಟ್ಟಬೇಕು, ಅದಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಅವ್ರು ಹೇಳಿರೋದು ಸರ್, ಬೇರೆ ವಿಚಾರ ಏನು ಬಂದಿಲ್ಲ ಸರ್. ಇದೆಲ್ಲ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅಧ್ಯಕ್ಷರು ಸಹಜವಾಗಿ ಕೇಳಬೇಕಲ್ಲ ಸರ್, ನೀವು ಯಾಕೆ ಈ ರೀತಿ ಮಾಡಿದ್ರಿ? ಯಾರು ಮುಖ್ಯಮಂತ್ರಿಗಳೇ ತಮ್ಮಲ್ಲಿ ಸ್ವತಃ ಮಾತಾಡಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ನಿಮ್ಮ ಹತ್ರ ಮಾತಾಡಿದ್ದಾರೆ, ನಜೀರ್ ಅಹಮದ್ ಅವರು ಮಾತಾಡಿದ್ದಾರೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ನೀವ್ಯಾಕೆ ಇದನ್ನ ಈ ರೀತಿ ಮಾಡಿದಿರಿ ಅಂತ ಹೇಳ್ಬಿಟ್ಟು ನಾಳೆ ಯಾರು ಬೇಕಾದ್ರೂ ಮಾತಾಡೋ ಸ್ಥಿತಿ ಬರಬಾರ್ದಲ್ಲ ಸರ್. ಇವತ್ತು ಮುಸ್ಲಿಂ ನಾಯಕರು ಮಾತಾಡಿದ್ರು, ಇನ್ನೊಂದು ಕಮಿಟಿ ಮಾತಾಡಿದ್ರು, ಇನ್ನೊಬ್ರು ಮಾತಾಡ್ತಾ ಬಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮಿತಿ ಮತ್ತೆ ಶಿಸ್ತು ಇರುತ್ತಲ್ಲ ಸರ್, ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನಕ್ಕಲ್ಲ ಸರ್ ಕೇಳ್ತಾರೆ.